ಇದೀಗ ಧನುರ್ಮಾಸದ ಕೊನೆಯ ದಿನ ಇರುವಂಥದ್ದು. ಇನ್ನು ಒಂದೇ ದಿನ ಬಾಕಿ ಇರೋ ಧನುರ್ಮಾಸಕ್ಕೆ. ಈ ಸಂದರ್ಭದಲ್ಲಿ ನಾವೂರು ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿ ಕಳೆದ 10 ವರ್ಷಗಳಿಂದ ಪ್ರತಿ ಧನುರ್ಮಾಸಕ್ಕೂ ಕೂಡ ಪ್ರತಿದಿನ ಬಂದು ಇಲ್ಲಿ ಗ್ರಾಮಸ್ಥರು ಭಕ್ತಾದಿಗಳು ಸೇರ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಹಾಗೇನೆ ಸಹಸ್ರ ಸಂಖ್ಯೆಯಲ್ಲಿ ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ವಿಷ್ಣು ಸಹಸ್ರ ಪಠಣ ಮಾಡಿರುವಂಥದ್ದು, ಸಹಸ್ರನಾಮ ಮಾಡಿರುವಂಥದ್ದು. ಸೊ ಪ್ರತಿ ವರ್ಷ ಕೂಡ ಈ ತರ ಮಾಡ್ತಾ ಬಂದಿರುವಂಥದ್ದು. ಇದೀಗ 10ನೇ ವರ್ಷ. ಇದೀಗ ಕೆಲವೇ ದಿನ ಬಾಕಿ ಇರುವಂಥದ್ದು. 23ಕ್ಕೆ ಇಲ್ಲಿ ಜಾತ್ರೆ ಕೂಡ ಇರುವಂಥದ್ದು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಕೂಡ ಇಲ್ಲಿ ಆಗಿದೆ. ಇದ್ರ ಬಗ್ಗೆ ನಾವೀಗ ನೀವು ನೋಡ್ತಿರ್ಬೋದು, ದೃಶ್ಯಗಳು ನೋಡ್ತಿರ್ಬೋದು, ಎಷ್ಟು ಸಂಖ್ಯೆಯಲ್ಲಿ ಜನಗಳು ಭಕ್ತಾದಿಗಳು ಬೇರೆ ಬೇರೆ ತಾಲೂಕಿನ ಬೇರೆ ಬೇರೆ ಮೂಲೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಿರುವಂಥದ್ದು. ಸೊ ಈಗ ಪೂಜೆಗಳು ಆಗ್ತಾ ಇದೆ. ಅನೇಕ ಭಕ್ತರು ಬಂದು ದೇವರ ಸ್ತುತಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಈ ನಾವೂರ ಗೋಪಾಲಕೃಷ್ಣ ದೇವಸ್ಥಾನ ಕೂಡ ಹಾಗೆ ಅನೇಕ ವರ್ಷಗಳ ಇತಿಹಾಸ ಕೂಡ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿಯ ವೈದ್ಯರು ಆಗಿರುವಂತಹ ಡಾಕ್ಟರ್ ಪ್ರದೀಪ್ ನಾವ್ರ ಇವರು ಕೇವಲ ಒಂದು ಕ್ಷೇತ್ರ ಅಂತ ಹೇಳಕ್ಕಾಗೋದಿಲ್ಲ. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರ ಎಲ್ಲದರೂ ಕೂಡ ತಾವು ಒಂದು ತಮ್ಮದೇ ರೀತಿಯಲ್ಲಿ ಒಂದು ಕೊಡುಗೆ ಕೊಟ್ಟುವಂತವರು. ಅವರು ಇದೀಗ ಈ ಒಂದು ದೇವಸ್ಥಾನದಲ್ಲೂ ಕೂಡ ಹಾಗೇನೆ ಬಹಳ ಮುಂದಾಳತ್ವ ವಹಿಸಿಕೊಂಡು ಈ ಒಂದು ವಿಷ್ಣು ಸಹಸ್ರನಾಮ ಪಠಣದ ಕೂಡ ಒಂದು ಮುಂದಾಳತ್ವ ವಹಿಸಿರುವಂಥದ್ದು. ಇದೀಗ 10ನೇ ವರ್ಷ. ಚಿಕ್ಕ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಗೃಹಿಣಿಯರು ಎಲ್ಲರೂ ಕೂಡ ಯಾವುದೇ ಒಂದು ಜಾತಿ ಭೇದವಿಲ್ಲದೆ, ಯಾವುದೇ ವೃತ್ತಿ ಭೇದವಿಲ್ಲದೆ ಕೂಡ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ದೇವರ ಭಕ್ತರು ಅನ್ನುವಂಥ ಒಂದೇ ಒಂದು ಭಕ್ತಿಯನ್ನ ಮನಸ್ಸಿಟ್ಕೊಂಡು ಪ್ರತಿಯೊಬ್ಬರು ಕೂಡ ವಿಷ್ಣು ಸಹಸ್ರನಾಮ ಪಠಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ನೋಡ್ಬೇಕಂತಿದ್ರೆ ಎಲ್ಲರೂ ಕೂಡ ಇಲ್ಲಿ ಬಂದಂಥವರ ಪ್ರತಿಯೊಬ್ಬರ ಭಾವ ಇರುವಂಥದ್ದು, ಮುಖದಲ್ಲಿ ಇರುವಂಥದ್ದು ಒಂದೇ ಒಂದು ಭಕ್ತಿ ಭಾವ ಮಾತ್ರ. अमृतांशोद्भवो भानुष्यशबिन्दुस्सुरेश्वरः औषधं जगतस्येतुः सत्यधर्मपराक्रमः भूतभव्यभवन्नाथः पवनः पावनो नरः कामः कामकृत्कान्तः कामः कामप्रदः प्रभुः युगादिकृद्युगावर्तो नैकमायो महाशनः अदृश्यो व्यक्तरूपस्य सहस्रजितनन्तजित् इष्टो विशिष्टः शिष्टेष्टः शिखण्डी नहुषो वृषः क्रोधः क्रोधकृत्कर्ता विश्वबाहुर्महीधरः अच्युतः प्रतितः प्राणः प्राणदो वासवानुजः अपान्निधिरधिष्ठानमप्रमत्तः प्रतिष्ठितः स्कन्दस्कन्दधरो दुर्यो वरदो वायुवाहनः वासुदेवो बृहद्भानुरादिदेवः पुरन्दरः अशोकस्तारणस्तारः शूरः शौर्यजलेश्वरः अनुकूलश्चतावर्तः पद्मे पद्मनिवेक्षणः पद्मनाभोरविन्दाक्षः पद्मदर्भः शरीरभृत् महद्भिर्वृद्धो वृद्धात्मा महाक्षो गरुडध्वजः अतुलः शरभो भीमः समयज्ञो हविर्हरिः सर्वलक्षणलक्षण्यो लक्ष्मीवान् समितिञ्जयः विक्षरो रोहितो मार्गो हेतुर्वीरशक्तिमतां श्रेष्ठो धर्मो धर्मविदुत्तमः वैकुण्ठः पुरुषः प्राणः प्राणशः प्रणवः हिरण्यगर्भः शत्रुघ्नो व्याप्तो वायुर्दोक्षजः ऋतुः सुदर्शनः कालः परमेश्वरी परिग्रहः उग्रः संवत्सरो दक्षो विश्रामो विश्वदक्षिणः विस्तारस्थावरस्थाणुः प्रमाणं वेदमव्ययम् अर्थो नर्थो महाकोशो
सोमको वृतपः सोमः पुरुजिः पुरुषोत्तमः विनयो जयः सत्यसन्धो सहस्रनाम तत्तुल्यं रामनामवरानने श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने श्रीरामनामवरानने ओं नमः। ಈ ದಿನ ಈ ಒಂದು ನಾವೂರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಈ ತರ ಒಂದು ವಿಷ್ಣು ಸಹಸ್ರನಾಮ ಆಗಬೇಕಾದ್ರೆ, ಜೊತೆಗೆ ಇಲ್ಲಿ ಪ್ರತಿ ಮಕ್ಕಳು ಭಗವದ್ಗೀತೆಯನ್ನ ಬೈ ಹಾರ್ಟ್ ಹೇಳ್ಬೇಕಾದ್ರೆ ಹಿಂದೆ ಇರುವಂತದ್ದು ಡಾಕ್ಟರ್ ಪ್ರದೀಪ್ ನಾವ್ರ ಒಂದು ಕಡೆ ವೈದ್ಯ ವೃತ್ತಿ, ಅದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಂತವ್ರು. ಸರ್, ನಿಜ ಕೂಡ ಬಹಳ ಹೆಮ್ಮೆ ವಿಚಾರ ಅಂತ ಹೇಳ್ಬೋದು, ಬಹಳ ಭಕ್ತಿಯ ವಿಚಾರ ಇದು. ಈ ರೀತಿ ಮಾಡುವ ನಿಮ್ಗೆ ಒಂದು ಎಷ್ಟು ಸಂತೃಪ್ತಿ ಇದೆ ಅನ್ನೋದು. ಆತ್ಮೀಯ ಪ್ರಣಾಮಗಳೆಲ್ಲರಿಗೂ. ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ 2016ನೇ ಇಸವಿಯಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಎಲ್ಲ ಸಂಪನ್ನ ಆಗಿತ್ತು. ನಮ್ಮ ಹಿಂದಿನ ತಲೆಮಾರಿನವರು ನಮ್ಮ ಅನಾದಿ ಕಾಲದಿಂದಲೂ ಭಗವಂತನ ಆರಾಧನೆ ಯಾಕೆ ಮಾಡಬೇಕು, ಅದರ ದೂರದೃಷ್ಟಿತ್ವದ ಚಿಂತನೆ ಏನು ಅನ್ನುವಂಥದ್ದನ್ನು ಉಳಿಸಿ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಶ್ರದ್ಧಾ ಕೇಂದ್ರಗಳು ಬಹಳ ದೊಡ್ಡ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಿರಿಯರ ಪರಿಕಲ್ಪನೆ ಇದ್ದದ್ದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ, ನಮ್ಮ ಸನಾತನ ಭಾರತೀಯ ಪರಂಪರೆ ಅದು ಅವಿಚ್ಛಿನ್ನವಾಗಿ ಮುಂದುವರಿಬೇಕು ಅಂತಾದರೆ ಕಾಲಕಾಲಕ್ಕೆ ಅದನ್ನು ಪ್ರಚಾರ ಮಾಡುವಂಥದ್ದು ಮತ್ತು ಅದನ್ನು ಜನಮಾನಸಕ್ಕೆ ತಲುಪಿಸುವಂತಹ ಹೊಣೆಗಾರಿಕೆ ಪ್ರತಿಯೊಬ್ಬರ ಮೇಲೂ ಇದೆ ಅನ್ನುವಂತಹ ಯೋಚನೆ ಇಟ್ಟುಕೊಂಡು ಶ್ರದ್ಧಾ ಕೇಂದ್ರವನ್ನು ಆರಂಭಿಸಿದರು. ನಾವಿವತ್ತು ಶ್ರದ್ಧಾ ಕೇಂದ್ರದಲ್ಲಿ 3 ಹೊತ್ತಿನ ಪೂಜೆಗೆ ಸೀಮಿತ ಮಾಡಿದ್ದೇವೆ. ಆದರೆ ಹಿರಿಯರ ಕಲ್ಪನೆ ಅದಲ್ಲ, 3 ಹೊತ್ತಿನ ಪೂಜೆ ಅಲ್ಲಿ ಆಗಲೇಬೇಕು, ಅದರ ಜೊತೆಗೆ ಧರ್ಮ ಪ್ರಸಾರ ಆಗಬೇಕು. ಹಿಂದಿನವರ ಚಿಂತನೆ ಏನಿದೆ, ಭಾರತೀಯ ಪರಂಪರೆಯ ಶ್ರೇಷ್ಠತೆ ಹಿರಿಮೆ ಗರಿಮೆ ಏನಿದೆ ಅದು ಮುಂದಿನ ತಲೆಮಾರಿಗೆ ತಿಳಿಸ್ಕೊಡ್ಬೇಕು ಅಂತಾದರೆ ಅದಕ್ಕೆ ಒಂದು ಮಾಧ್ಯಮ, ಅದು ಶ್ರದ್ಧಾ ಕೇಂದ್ರಗಳು. ಪೂಜೆಯ ಜೊತೆಯಲ್ಲಿ ಗ್ರಾಮದ ಭಕ್ತರಿಗೆ, ವಿಶೇಷವಾಗಿ ಮಕ್ಕಳಿಗೆ ಅದರ ಅರಿವು ಮೂಡಿಸುವಂತಹ ಜವಾಬ್ದಾರಿ ಆ ಗ್ರಾಮದವರಿಗಿದೆ. ಇದು ಯೋಚನೆ ಪ್ರತಿಯೊಬ್ಬರಿಗೂ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಶ್ರದ್ಧಾ ಕೇಂದ್ರಗಳು ಇರುವಂಥದ್ದು. ಬೇರೆಲ್ಲೂ ಈ ಪ್ರಚಾರ ಅಥವಾ ಪ್ರಸಾರ ಮಾಡುವಂತಹ ಅವಕಾಶ ನಮಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವೂರು ದೇವಸ್ಥಾನ ಕಳೆದ 10 ವರ್ಷಗಳಿಂದ ಪೂಜಾ ಕೈಂಕರ್ಯದ ಜೊತೆಗೆ ಈ ಭಾಗದ ಗ್ರಾಮದ ಭಕ್ತರಿಗೆ ಏನು ಮಾಡಬಹುದು ಅನ್ನುವಂತಹ ಯೋಚನೆ ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಇವರಿಗೆ ಬಂತು. ಈ ಸಂದರ್ಭದಲ್ಲಿ ಇಲ್ಲಿಯ ಹಿಂದಿನ ಅಷ್ಟಮಂಗಲ ಪ್ರಶ್ನೆಯ ಸಂದರ್ಭದಲ್ಲಿ ಅದರ ಜವಾಬ್ದಾರಿ ತಗೊಂಡ ಚಂದ್ರಶೇಖರ್, ಹಾಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದಂತಹ AB ಉಮೇಶ್ ಹತ್ಯಡ್ಕ ಮತ್ತು ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರು ಮತ್ತು ಆ ಕಾಲದಲ್ಲಿದ್ದಂತಹ AB ಉಮೇಶ್ ಹತ್ಯಡ್ಕ, ಹಾಗೆ ಮುಂದುವರೆದ ಭಾಗದಲ್ಲಿ ಈಗ ಹರೀಶ್ ಮೊರ್ತಾಜ್ ಅವರು, ಇವರ ತಂಡ 10-11 ಜನರ ತಂಡ ಒಳ್ಳೆಯ ರೀತಿಯ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿರುವಂಥದ್ದು ನಾವು ಗಮನಿಸ್ತೇವೆ. ಅವರ ಮುತುವರ್ಜಿಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇರುವಂಥದ್ದು. ಮಕ್ಕಳನ್ನು ಇಲ್ಲಿ ಸೇರಿಸುವಂಥದ್ದು, ಪ್ರತಿ ಬುಧವಾರ ಇಲ್ಲಿ ಮಕ್ಕಳಿಗೆ ಭಗವದ್ಗೀತಾ ತರಗತಿ ಆಗ್ತದೆ. ಬುಧವಾರವೇ ಯಾಕೆ ಆಗ್ತದೆ ಅಂತ ಕೇಳಿದ್ರೆ, ಕೃಷ್ಣ ಜನಿಸಿದ ವಾರ ಬುಧವಾರ.
ನಾವು ನಮ್ಮ ಹುಟ್ಟಿದ ದಿನ ದೇವಸ್ಥಾನಕ್ಕೆ ಹೋಗ್ತೇವೆ ಅಥವಾ ಜನ್ಮದಿನ ಹೋಗ್ತೇವೆ, ಆದರೆ ಕೃಷ್ಣ ಹುಟ್ಟಿದ ದಿನ ನಾವು ಸಂಭ್ರಮದಿಂದ ಆಚರಿಸಬೇಕು ಅನ್ನುವಂತಹ ಪರಿಕಲ್ಪನೆಯಲ್ಲಿ ಪ್ರತಿ ಬುಧವಾರ ಇಲ್ಲಿ ತರಗತಿ ಆರಂಭ ಆಯಿತು. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮುಂದುವರೆದಿದೆ. ಅದರ ಫಲಶ್ರುತಿ ಏನಂತ ಕೇಳಿದರೆ ಈ ಭಾಗದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಬಹಳ ಪ್ರಭಾವಯುತವಾಗಿ ಅದು ತಲುಪಿಸಲಿಕ್ಕೆ ಸಾಧ್ಯ ಆಗಿದೆ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಇಲ್ಲಿನ ಒಂದಷ್ಟು ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯ 12ನೇ ಅಧ್ಯಾಯ ಕಂಠಸ್ಥ ಬರ್ತದೆ, ಭಗವದ್ಗೀತೆ 15ನೇ ಅಧ್ಯಾಯ, 16ನೇ ಅಧ್ಯಾಯ, ಪ್ರಸ್ತುತ 17ನೇ ಅಧ್ಯಾಯ ಈಗ ಪಾಠ ನಡೀತಾ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಶ್ಲೋಕ ಒಂದು ಬಾರಿ ಕಂಠಸ್ಥ ಆದರೆ ಜೀವನದಲ್ಲಿ ಯಾವತ್ತಾದರೂ ಆ ಶ್ಲೋಕಗಳು ನಮ್ಮನ್ನು ಎತ್ತಿ ಹಿಡಿತವೆ. ಉದಾಹರಣೆಗೆ ನಮಗೆ ಸಮಸ್ಯೆ ಬಂದಾಗ ನಮಗೆ ಪಕ್ಕನೆ ಒಂದು ಶ್ಲೋಕ ನೆನಪಾದರೆ ಸಾಕು. ಗೀತೆಯಲ್ಲಿ ಕೃಷ್ಣ ಹೇಳ್ದಾನೆ, ಉದ್ಧರೇದ ಆತ್ಮಾನಂ ಅವಸಾದಯೇತು, ನಿನ್ನನ್ನು ಯಾವತ್ತೂ ಕುಗ್ಗಿಸಬೇಡಪ್ಪ, ನಿನ್ನ ಉದ್ಧಾರ ನಿನ್ನ ಕೈಯಲ್ಲಿದೆ ಅಂತ. ಆ ಒಂದೇ ಒಂದು ವಾಕ್ಯ ಸಾಕು, ಮತ್ತೆ ನಮ್ಮನ್ನು ಎದ್ದು ನಿಲ್ಲುವ ಹಾಗೆ ಮಾಡ್ತದೆ. ಈ ಚಿಂತನೆ ಟ್ರಸ್ಟಿನ ಮೂಲಕ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಯಾವಾಗ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೋ, ಧನುರ್ಮಾಸದ ಆಚರಣೆ ಬಹಳ ವರ್ಷಗಳಿಂದ ನಮ್ಮ ಹಿರಿಯರು ಪರಿಪಾಲನೆ ಮಾಡಿಕೊಂಡು ಬಂದವರು. ಧನುರ್ಮಾಸದಲ್ಲಿ ನಾವು ಇಲ್ಲಿನ ಭಕ್ತರು ಒಂದು ಕಡೆ ಸೇರಿ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥದ್ದು. ವಿಷ್ಣು ಸಹಸ್ರನಾಮ ಅಂತ ಹೇಳಿದರೆ ಅದು ಅಲ್ಲಿರುವಂತಹ 108 ಶ್ಲೋಕಗಳು ನಮಗೆ ಬಹಳ ದೊಡ್ಡ ಮೌಲ್ಯಗಳನ್ನು ಕಲಿಸಿಕೊಡುವಂತಹ ಕೆಲಸ ಮಾಡ್ತದೆ. ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕ ನಾವು ಉದಾಹರಣೆ ತಗೊಂಡ್ರೆ ಅಲ್ಲಿ ಒಂದು ಶ್ಲೋಕ ಬರ್ತದೆ, ಸತ್ವವಾನ್ ಸ್ವಾತ್ವಿಕ ಸತ್ಯ ಸತ್ಯಧರ್ಮಪರಾಯಣ. ಅದು ಕೃಷ್ಣನ ಹೆಸರು, ಆದರೆ ಅಲ್ಲಿ ಜೀವನ ಮೌಲ್ಯ ಇದೆ ಅಂತ. ಸಾತ್ವಿಕ ಚಿಂತನೆ ಬೆಳೆಸಿಕೊಳ್ಬೇಕು, ಸತ್ಯದ ಪರಿಪಾಲನೆಯಲ್ಲಿ ಇರಬೇಕು, ಸತ್ಯವನ್ನು ಧರ್ಮ ಅಂತ ಹೇಳುವ ನಿಟ್ಟಿನಲ್ಲಿ ಪಾಲಿಸ್ತಾ ಬರಬೇಕು. ಈ ಇತ್ಯಾದಿ ನಾಮಾವಳಿಗಳು ನಮಗೆ ಜೀವನವನ್ನು ಕಟ್ಟಿಕೊಡುವಂತಹ ಕೆಲಸ ಮಾಡ್ತೇವೆ. ಕಳೆದ 10 ವರ್ಷಗಳಿಂದ ಧನುರ್ಮಾಸದಲ್ಲಿ 30 ದಿನವೂ ಅವಿಚ್ಛಿನ್ನವಾಗಿ ಈ ಕೆಲಸ ನಡೀತಾ ಇದೆ. ಇದು ಟ್ರಸ್ಟಿನ ಪರಿಶ್ರಮ ಇದೆ, ಅದರ ಜೊತೆಯಲ್ಲಿ ಈ ಭಾಗದ ಭಕ್ತರ ಪರಿಶ್ರಮ ಇದೆ. ಕೇವಲ ಭಕ್ತರ ಪರಿಶ್ರಮ ಇದ್ದರೆ ಸಾಕಾಗೋದಿಲ್ಲ, ಭಗವಂತನ ಅನುಗ್ರಹ ಬೇಕು ಅಂತ. ಕೃಷ್ಣಾನುಗ್ರಹ ಇಲ್ಲಿ ಅತ್ಯಂತ ಪ್ರಖರವಾಗಿದೆ ಅಂತ ಹೇಳುವಂಥದ್ದನ್ನು ಈ ಭಾಗದ ಭಕ್ತರು ನಾವು ಅನುಭವಿಸಿಕೊಂಡು ಬಂದವರು. ಯಾಕೆಂದರೆ ಒಂದು ತಿಂಗಳಲ್ಲಿ 30 ದಿನವೂ ನಿರಂತರವಾಗಿ ನಡಿಬೇಕು ಅಂತಾದರೆ ಅಲ್ಲಿ ಯಾವುದೇ ತೊಡರುಗಳು ಬರಬಾರ್ದು, ವಿಘ್ನಗಳು ಬರಬಾರ್ದು. ಅದು 1 ವರ್ಷ ಅಲ್ಲ, 10 ವರ್ಷ ನಿರಂತರವಾಗಿ ನಡಿಬೇಕು. ಇವತ್ತು ಒಂದು ರೀತಿಯ ಸಂಭ್ರಮ, ಒಂದು ರೀತಿಯ ಸಂತೃಪ್ತಿ ಇದೆ. ಯಾಕಂತ ಕೇಳಿದ್ರೆ ನಾಳೆ ಕೊನೆಯ ದಿನ. ಈ 29 ದಿನಗಳು ನಿರಂತರವಾಗಿ ಯಾವುದೇ ತೊಂದರೆಗಳಿಲ್ಲದೆ ದಿನದಿಂದ ದಿನಕ್ಕೆ ಸಂಖ್ಯಾತ್ಮಕ ದೃಷ್ಟಿಯಲ್ಲಿ ವೃದ್ಧಿಸ್ತಾ ಹೋಗಿರುವಂಥದ್ದನ್ನು ಗಮನಿಸಿದರೆ ಈ ಭಾಗದ ಭಕ್ತರು ಬಹುಶಃ ಒಂದು ದೇವಸ್ಥಾನದ ಆಡಳಿತ ವ್ಯವಸ್ಥೆ ಅತ್ಯಂತ ಮುತುವರ್ಜಿ ವಹಿಸಿದರೆ ಜನರು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳುವಂಥದ್ದಕ್ಕೆ ಒಂದು ನಿದರ್ಶನ ಈ ದೇವಸ್ಥಾನ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಇದೀಗ 10ನೇ ವರ್ಷ, ಆರಂಭದ ವರ್ಷಕ್ಕೂ ಈ 10ನೇ ವರ್ಷಕ್ಕಿರುವಂತಹ ವ್ಯತ್ಯಾಸ ನೀವು ನೋಡಿದಾಗ ಹೇಗಿದೆ ಅಂತ? ಆರಂಭದ ವರ್ಷಕ್ಕೂ ಇವತ್ತಿಗೂ ಗಮನಿಸಿದರೆ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಆರಂಭದಲ್ಲಿ 4 ಜನರು ಇಲ್ಲಿ ಕುಳಿತು ಪಠಣ ಆರಂಭ ಮಾಡಿದ್ದು 2017ನೇ ಇಸವಿ ಜನವರಿ ತಿಂಗಳ 1ನೇ ತಾರೀಕಿಗೆ ಆರಂಭಗೊಂಡ ಪಠಣ ಇದು. 2016ನೇ ಇಸವಿಯಲ್ಲಿ ಡಿಸೆಂಬರ್ 13-14ಕ್ಕೆ ಧನುಸಂಕ್ರಮಣ ಆಗಿತ್ತು. ಆ 15 ದಿನ ಭಜನಾ ಕಾರ್ಯಕ್ರಮಗಳಾಗಿತ್ತು. ಯಾಕೋ ಯೋಚನೆ ಬಂತು, ವಿಷ್ಣು ಸಹಸ್ರನಾಮ ಪಠಣ ಯಾಕೆ ಆರಂಭ ಮಾಡಬಾರ್ದು ಅಂತ ಹೇಳಿ 4 ಜನರು ನಮ್ಮ ಅಂದಿನ ಅಧ್ಯಕ್ಷರಾದ AB ಉಮೇಶ್ ಸತ್ಯಡ್ಕ ಮತ್ತು 3-4 ಜನ ಭಕ್ತರು ಸೇರಿ ಆರಂಭಗೊಂಡದ್ದು. ಇವತ್ತು ವರ್ಷದಿಂದ ವರ್ಷಕ್ಕೆ ಅದರ ಪ್ರಭಾವ ಜಾಸ್ತಿ ಆಗ್ತಾ ಹೋಯಿತು. ಆರಂಭದಲ್ಲಿ ವಿಷ್ಣು ಸಹಸ್ರನಾಮ ಹೇಳುವಂಥದ್ದು ಸ್ವಲ್ಪ ಕಷ್ಟ. ಆರಂಭದಲ್ಲಿ ಅದನ್ನು ಪಾಠದ ಮೂಲಕ ಆರಂಭ ಮಾಡಿದ್ದು ನಾವು. ಒಂದೊಂದು ಶ್ಲೋಕವನ್ನು 2 ವಿಭಾಗಗಳಾಗಿ ಮಾಡಿ ಅದನ್ನು ಹೇಳಿ ಮತ್ತೆ ಅವರು ಪ್ರತಿ ಹೇಳ್ತಾ ಇದ್ದ ರೀತಿಯಲ್ಲಿ ಆರಂಭಗೊಂಡದ್ದು. 3-4 ವರ್ಷ ಅದೇ ರೀತಿ ಇತ್ತು. 5ನೇ ವರ್ಷದಿಂದ ಮತ್ತೆ ಎಲ್ಲರೂ ಜೊತೆಯಲ್ಲಿ ಹೇಳುವ ಅಭ್ಯಾಸವನ್ನು ಬೆಳೆಸಿದ್ದೇವೆ. ಇವತ್ತು ಅದು ಯಾವ ಮಟ್ಟಕ್ಕೆ ಅಂತ ಕೇಳಿದರೆ ಈ ಭಾಗದ ಅನೇಕ ಭಕ್ತರು ಪುಸ್ತಕ ಇಲ್ಲದೆ ಹೇಳುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದಾರೆ. ಅದು ಒಂದು ರೀತಿ ಹೆಮ್ಮೆ ಅಂತ ಹೇಳಿ. ವಿಶೇಷವಾಗಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಒಂದು ಟ್ರಸ್ಟಿನ ಪದಾಧಿಕಾರಿಗಳು ಹೇಗಿರಬೇಕು ಅಂತ ಹೇಳುವುದಕ್ಕೆ ಮಾದರಿ ಇಲ್ಲಿನ ಟ್ರಸ್ಟ್ ಅಂತ ಹೇಳುವಂಥದ್ದು ಹೆಮ್ಮೆಯಿಂದ ಉಲ್ಲೇಖ ಮಾಡಬಹುದು. ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಬಹುತೇಕ ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಕಂಠಪಾಠ ಬರ್ತದೆ ಅಂತ. ಪಕ್ಕನೆ ಎಲ್ಲಾದರೂ ಆಚೀಚೆ ತಪ್ಪಿದರೆ ಪುಸ್ತಕ ಇಲ್ಲದೆ ಜೊತೆಯಲ್ಲಿ ಹೇಳುವ ಸಾಮರ್ಥ್ಯವನ್ನಾದರೂ ಅವರು ಬೆಳೆಸಿದ್ದಾರೆ ಅಂತ. ಇವತ್ತು AB ಉಮೇಶ್ ಸತ್ಯಡ್ಕ ಅವರು 69 ವರ್ಷ ವಯಸ್ಸು, ಆದರೂ ಅವರು ಪುಸ್ತಕ ಇಲ್ಲದೆ ಹೇಳ್ತಾರೆ. ನಮ್ಮ ಅಧ್ಯಕ್ಷರು ಹರೀಶ್ ಮೊರ್ತಾಜಿ ಅವರು, ನಮ್ಮ ಕಾರ್ಯದರ್ಶಿಗಳು ಧಣ್ಣಪ್ಪರು, ಮತ್ತು ಸದಸ್ಯರಿರ್ಬೋದು ಹರೀಶ್ ಕಾರಿಂಜ ಮತ್ತು ತಿಮ್ಮಪ್ಪರು, ಅದರ ಜೊತೆಯಲ್ಲಿ ಗಣೇಶ್ ಗೌಡ ನೆಲ್ಲಿಪಲ್ಕೆ, ಹಾಗೆ ಉಪಾಧ್ಯಕ್ಷರಾದ ತನುಜಾ ಶೇಖರ್ ಮತ್ತು ತನಿಯಪ್ಪರು, ತಿಮ್ಮಪ್ಪರು, ತನಿಯಪ್ಪರು, ಉಮೇಶ್ ಪ್ರಭುಗಳು, ಹಾಗೆ ಕಣಾಲ್ ಗಣೇಶರು, ಬಡೆಕಾವು ರವಿರಾಜ್ ಜೈನ್ರವರು, ಹಾಗೆ ಎಲ್ಲ ಸದಸ್ಯರು ಅವರು ಒಂದು ರೀತಿಯ ಸಂಘಟನಾತ್ಮಕವಾದ ರೂಪದಲ್ಲಿ ಇಲ್ಲಿ ತೊಡಗಿಸಿಕೊಂಡಿರುವ ಕಾರಣಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯಗಳು ಒಂದು ಬಹಳ ಹೂವು ತೆಗೆದಿಟ್ಟ ಹಾಗೆ ಅಂತ ಹೇಳಿದರೆ ಯಾವ ರೀತಿ ಇರುತ್ತದೆ, ಅಷ್ಟು ಸುಂದರವಾಗಿ, ಅಷ್ಟು ಸರಳವಾಗಿ, ಅಷ್ಟು ಸಲೀಸಾಗಿ ಆಗ್ತಾ ಹೋಗ್ತವೆ. ಇಲ್ಲಿ ಯಾರು ಯಾವ ಜವಾಬ್ದಾರಿಯನ್ನು ಹೇಳಬೇಕು ಅಂತ ಇಲ್ಲ. ಪ್ರತಿಯೊಬ್ಬರು ಅವರವರ ಕೆಲಸವನ್ನು ಇಷ್ಟೆಲ್ಲ ಚಾಪೆ ಎಲ್ಲ
ಹಾಕಿರ್ತಾರೆ. ಯಾರು ಹಾಕಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಈಗ ಯಾರು ಮಡಚಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆ ಒಂದು ಅವರ ಶ್ರದ್ಧೆಯಿಂದ ಮಾಡುವಂತಹ ಕೆಲಸಗಳು ಅಂತ. ಈ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಮೂಲ ಶಕ್ತಿ ಯಾವುದು ಅಂತ ಕೇಳಿದ್ರೆ ಇಲ್ಲಿನ ಕೃಷ್ಣ ಅನುಗ್ರಹ. ಯಾಕಂದರೆ ಕೇವಲ 10 ವರ್ಷದ ಅವಧಿಯಲ್ಲಿ ಒಂದು ಕೃಷ್ಣ ಒಂದು ಸಮಾಜಕ್ಕೆ ಏನು ಮಾಡ್ತಾನೆ ಅಂತ ಕೇಳಿದರೆ, ಅದು ಸಮಾಜದಲ್ಲಿ ಕೃಷ್ಣ ಮೂಲೆ ಮೂಲೆಗೆ ಪ್ರಭಾವವನ್ನು ಬೀರ್ತಾನೆ. ನಾವು ಗಮನಿಸ್ಬೋದು, ಇಲ್ಲೇ ಹತ್ತಿರ ಅರ್ಧನಾರೀಶ್ವರ ಸ್ವಾಮಿ ಸನ್ನಿಧಾನ ಇದೆ. ಅಲ್ಲಿಯೂ ಧನುರ್ಮಾಸದ ಧನುಪೂಜೆ ಆಗ್ತದೆ. ಇಲ್ಲಿನ ಕೃಷ್ಣನ ಪ್ರಭಾವ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲಿನ ಕೃಷ್ಣನ ಪ್ರಭಾವ ಈ ಗ್ರಾಮದ ಭಕ್ತರು ವಿಷ್ಣು ಸಹಸ್ರನಾಮದಲ್ಲಿ ಪಠಣ ಮಾಡ್ತಾರೆ ಅಂತ ಹೇಳುವಂತಹ ಸಂದೇಶ ಇವತ್ತು ಅಲ್ಲಿನ ಭಕ್ತರು ಶಿವಸಹಸ್ರನಾಮ ಪಠಣವನ್ನು ಆರಂಭಿಸಿದ್ದಾರೆ. ಅಂದರೆ ಒಂದು ಕ್ಷೇತ್ರದಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಅದೇ, ಕೇವಲ ನಾವೂರಿನಲ್ಲಿ ಮಾತ್ರ ಈ ಪ್ರಕ್ರಿಯೆ ಆಗಬೇಕು ಅಂತ ಅಲ್ಲ. ಇಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಅದು ಸಮಾಜದ ಮೂಲೆ ಮೂಲೆಯಲ್ಲಿ ಪ್ರೇರೇಪಣೆ ಕೊಡಬೇಕು. ಶಿವನ ಕ್ಷೇತ್ರದಲ್ಲಿ ಶಿವ ಸಹಸ್ರನಾಮ ಪಠಣ ಆಗಬೇಕು, ದುರ್ಗಾಮಾತೆಯ ಕ್ಷೇತ್ರದಲ್ಲಿ ಲಲಿತಾ ಸಹಸ್ರನಾಮ ಪಠಣ ಆಗಬೇಕು. ಅಲ್ಲಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಆಯಾ ಕ್ಷೇತ್ರದ ದೇವತಾರಾಧನೆ ನಡೀತಾ ಹೋಗಬೇಕು ಅಂತ ಹೇಳಿ. ಅಷ್ಟಕ್ಕೂ ವಿಷ್ಣು ಸಹಸ್ರನಾಮ ಬೋಧನೆ ಮಾಡಿದ ಭೀಷ್ಮಾಚಾರ್ಯರು ಆರಂಭದಲ್ಲಿ ಬೋಧನೆ ಮಾಡಿದ್ದು ಶಿವ ಸಹಸ್ರನಾಮ. ದೇಹಾಂತ್ಯದ ಮೊದಲು ಆರಂಭದಲ್ಲಿ ಶಿವ ಸಹಸ್ರನಾಮ ಬೋಧನೆ ಮಾಡ್ತಾರೆ, ಮತ್ತೆ ವಿಷ್ಣು ಸಹಸ್ರನಾಮ ಬೋಧನೆ ಮಾಡ್ತಾರೆ. ವಿಷ್ಣು ಸಹಸ್ರನಾಮ ಬೋಧನೆ ಮಾಡಿದ ಮಾಘ ಮಾಸದ ಏಕಾದಶಿ ಈ ವರ್ಷ ಜನವರಿ ತಿಂಗಳ 29ನೇ ತಾರೀಕಿಗೆ ಬರ್ತದೆ. ಆದರೆ ಈ ಸನ್ನಿಧಾನದಲ್ಲಿ ಸಹಸ್ರಾರು ಭಕ್ತರು ಏಕಕಂಠದಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡಲಿಕ್ಕಿದ್ದೇವೆ. ಸುಮಾರು 2,000ಕ್ಕೂ ಮಿಕ್ಕ ಭಕ್ತರು ಒಂದು ಕಡೆ ಸೇರಿ 5 ಬಾರಿ ಪಠಣ ಮಾಡಲಿಕ್ಕಿದ್ದೇವೆ. ಅಂದರೆ 10,000 ಕಂಠಗಳ ಪಠಣ ಅದಾಗಬೇಕು ಅಂತ. ಒಟ್ಟರ್ಥದಲ್ಲಿ ಕೃಷ್ಣನ ಕೋಟಿ ನಾಮಸ್ಮರಣೆ ಆ ಸಂದರ್ಭದಲ್ಲಿ ಆಗಬೇಕು ಅಂತ ಹೇಳಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳುವ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವೂರು ಗೋಪಕ್ಷ ದೇವಸ್ಥಾನ ಕಳೆದ 10 ವರ್ಷಗಳಿಂದ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಿರುವಂಥದ್ದು. ಜೊತೆಗೆ ಇನ್ನು ಕೆಲವೇ ದಿನ ಇರೋದು ಜಾತ್ರೆಗೆ, ವರ್ಷವ ಜಾತ್ರೆಗೆ ಇರುವಂಥದ್ದು. ಸೊ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನೀವು ಇಲ್ಲಿಗೆ ಯಾವಾಗೆಲ್ಲ ಬರ್ತೀರಾ, ಹೇಗೆ? ಈ 10 ವರ್ಷದ ಹಿಂದೆ ಏನು ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಯಿತು, ಆ ಸಂದರ್ಭದಲ್ಲಿ ಅತಿಥಿಯಾಗಿ ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ. ಆ ನಂತರ ಮಧ್ಯೆ ಮಧ್ಯೆ ಬರ್ತಾ ಇದ್ದೆ. ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಹಿಂದೂ ಸಮಾಜದಲ್ಲಿ ಒಂದಷ್ಟು ದೋಷಗಳಿವೆ. ಅದು ಮೇಲು ಕೀಳು ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಇದು ಹಿಂದೂ ಸಮಾಜದಲ್ಲಿರುವಂಥ ದೋಷಗಳು. ಆದರೆ ಇದನ್ನು ಹಿಂದೂ ಧರ್ಮದ ದೋಷಗಳು ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ದೋಷಗಳಿಲ್ಲ, ಹಿಂದೂ ಸಮಾಜದಲ್ಲಿ ದೋಷಗಳಿದೆ. ಹಿಂದೂ ಧರ್ಮ, ಗಂಗಾ ನದಿ ಹೇಗೆ ಪವಿತ್ರಳೋ ಅದೇ ರೀತಿ ಹಿಂದೂ ಧರ್ಮ ಕೂಡ ಪವಿತ್ರವೇ. ಹಿಂದೂ ಸಮಾಜದಲ್ಲಿ ಇರತಕ್ಕಂಥ ಈ ಕೆಲವೊಂದು ದೋಷಗಳನ್ನು ಹಿಂದೂ ಧರ್ಮಕ್ಕೆ ಬಿಂಬಿಸಿ ಹಿಂದೂ ಧರ್ಮದಲ್ಲಿ ದೋಷಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೂ ಧರ್ಮದಲ್ಲಿ ದೋಷಗಳಿಲ್ಲ ಅಂತ ತಿಳಿಬೇಕಾದ್ರೆ ನಾವು ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ಇವತ್ತು ನಾವು ನೋಡಿದ್ದೇವೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರುವಂಥದ್ದನ್ನು ನೋಡಿದ್ದೇವೆ. ಇಲ್ಲಿ ಜಾತಿ ಭೇದ ಇರಲಿಲ್ಲ, ವೃತ್ತಿ ಭೇದ ಇರಲಿಲ್ಲ, ಅಂತಸ್ತು ಭೇದ ಇರಲಿಲ್ಲ. ಎಲ್ಲರೂ ಜೊತೆಯಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದಾರೆ. ಬಹುಶಃ ಅದನ್ನು ಬೇರೆ ಎಲ್ಲೂ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಹಿಂದೂ ಸಮಾಜದಲ್ಲಿ ದೋಷಗಳಿವೆ, ಹಿಂದೂ ಧರ್ಮದಲ್ಲಿ ದೋಷಗಳಿಲ್ಲ ಅಂತೇಳಿ ಅದಕ್ಕೆ ನಾನು ಹೇಳಿದ್ದು. ಇವತ್ತು ಬಹುಶಃ ಇದನ್ನ ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯ ಒಂದು ಧರ್ಮದ ಬಗ್ಗೆ ಒಂದು ಸಂಸ್ಕೃತಿಯನ್ನ ಮೂಡಿಸುವಂಥ ಕೆಲಸಗಳಾದರೆ ಬಹುಶಃ ಹಿಂದೂ ಧರ್ಮ ಏನು ಅಂತೇಳಿ ಎಲ್ಲ ಕಡೆಗಳಲ್ಲಿ ಕೂಡ ತಿಳಿದು ಬರುವಂಥದ್ದು. ವಿಶೇಷವಾಗಿ ಡಾಕ್ಟರ್ ಪ್ರದೀಪರನ್ನು ಉಲ್ಲೇಖ ಮಾಡಿದ್ರೆ ತಪ್ಪಾಗ್ತದೆ. ಬಹುಶಃ ಅವರಂತಹ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದು ಕೂಡ ಅವರದ್ದೇ ಒಂದು ಕೊಡುಗೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದನ್ನು ಸರ್ವವ್ಯಾಪಿ ಮಾಡಿದರೆ ಖಂಡಿತವಾಗಿ ಕೂಡ ಹಿಂದೂ ಧರ್ಮದ ಒಂದು ವಿಶ್ವರೂಪ ದರ್ಶನ ಖಂಡಿತವಾಗಿಯೂ ನಮಗೆ ಆಗ್ತದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಟ್ರಸ್ಟ್ ಅಧ್ಯಕ್ಷರಾಗಿ ನಿಮ್ಮ ಒಂದು ಮಾತು ಇಲ್ಲಿ ಮುಖ್ಯವಾಗಿರುವಂಥದ್ದು. ಇದೀಗ ನಾವು ಕೂಡ ಇಲ್ಲಿ ಒಂದು ಭಾಗವಹಿಸಿದ್ದೀವಿ ಒಂದು ಸಹಸ್ರನಾಮ ಪಠಣದಲ್ಲಿ. ಜೊತೆಗೆ ಜಾತ್ರೆ ಕೂಡ ಹತ್ರ ಬರ್ತಾ ಇದೆ, ಯಾವ ಸಿದ್ಧತೆ ಆಗ್ತಾ ಇದೆ. ಜೊತೆಗೆ ಈ ಒಂದು 10 ವರ್ಷದ ಈ ಒಂದು ಜರ್ನಿ ಬಗ್ಗೆ ನಿಮ್ಮ ಒಂದು ಮಾತು. ಗೋಪಾಲಕೃಷ್ಣ ಸೇವಾ ಟ್ರಸ್ಟ್ನ ವತಿಯಿಂದ 2009ರಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಇಲ್ಲಿ ಗೋಪಾಲಕೃಷ್ಣ ದೇವರು ಈ ಗ್ರಾಮದಲ್ಲಿ ಇದ್ದಾರೆ ಅಂತೇಳಿ ದೈವಜ್ಞರ ಆದೇಶದ ಮೂಲಕ ನಾವು 2009ರಲ್ಲಿ ಇಲ್ಲಿ ಬಾಲಾಲಯ ಮಾಡಿ ದೇವರನ್ನು ಬಾಲಾಲಯದಲ್ಲಿಟ್ಟು ಪೂಜೆಯನ್ನು ಮಾಡಿಕೊಂಡು ಬಂದೆವು. 2016ರಲ್ಲಿ ದೇವಸ್ಥಾನವನ್ನು ಕಟ್ಟಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಮಾಡಿ ಪ್ರತಿಷ್ಠೆಯನ್ನು ಮಾಡಿದೆವು. ಇಲ್ಲಿಗೆ 10ನೇ ವರ್ಷದ ಪ್ರತಿಷ್ಠೆಯಾಗಿ 10ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷ 10ನೇ ವರ್ಷ ಆದ ಕಾರಣ ದಶಮಾನೋತ್ಸವದ ಪ್ರಯುಕ್ತ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಒಂದು ಸಮಾಜಕ್ಕೆ ಒಳ್ಳೆಯ ಪ್ರೇರಣೆ ನೀಡುವಂಥ ಕಾರ್ಯಕ್ರಮ ಇಲ್ಲಿ ನಡೀಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿ ವೀಣಾ ಬಣ್ಣಂಜೆಯನ್ನು ಇಲ್ಲಿಗೆ ಕರೆಸಿ ಅಲ್ಲಿ
ಶ್ರೀಕೃಷ್ಣ ಕಥಾಮೃತವನ್ನು ಜನರಿಗೆ ನೀಡಬೇಕು. ಕೃಷ್ಣನ ಕಥೆಯನ್ನು ಈ ಊರಿನ ಭಕ್ತರು ಮತ್ತು ಹತ್ತಿರದ ಗ್ರಾಮದ ಇಡೀ ತಾಲೂಕಿನ ಗ್ರಾಮದ ಜನರು ಕೇಳಬೇಕು, ಆಲಿಸಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಮತ್ತು 23ರಿಂದ ವೀಣಾ ಬಣ್ಣಂಜೆ ಇಲ್ಲಿಗೆ ಆಗಮಿಸ್ತಾರೆ. ಅವರನ್ನು 23ಕ್ಕೆ 4 ಗಂಟೆಗೆ ಭವ್ಯ ಮೆರವಣಿಗೆಯಲ್ಲಿ ಇಲ್ಲಿಗೆ ಬರಮಾಡಿಕೊಂಡು 23ರಿಂದ 30ರವರೆಗೆ ಇಲ್ಲಿ ವೀಣಾ ಬಣ್ಣಂಜೆಯವರ ಶ್ರೀಕೃಷ್ಣ ಕಥಾಮೃತ ನಡೀತಾ ಇದೆ. ಮತ್ತು 29ಕ್ಕೆ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಒಂದು 2-2.5 ಸಾವಿರ ಜನ ಸೇರಿ ಇಲ್ಲಿ ದೇವಸ್ಥಾನದ ಸುತ್ತ ಒಂದು ಸೇರಿ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಬೇಕು ಅಂತೇಳಿ ಯೋಚನೆ ಇದೆ. ಅದು ಯಶಸ್ವಿ ಕೂಡ ಆಗ್ತದೆ ಅಂತೇಳಿ ಕೃಷ್ಣನ ಒಂದು ಪ್ರೇರಣೆ ಇದೆ ನಮಗೆ. ಇಲ್ಲಿ ಆ ಶ್ರೀಕೃಷ್ಣ ಕಥಾಮೃತವನ್ನು ಮಾಡಿ ಮತ್ತು ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿ ಇಡೀ ಹಿಂದೂ ಧರ್ಮಕ್ಕೆ ಪ್ರೇರಣೆ ಆಗುವ ರೀತಿಯಲ್ಲಿ ಹಿಂದೂ ಧರ್ಮದ ಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಮತ್ತು ಇಲ್ಲಿ ಮಕ್ಕಳಿಗೆ ವಿಶೇಷವಾಗಿ 10 ವರ್ಷದಿಂದ ಭಗವದ್ಗೀತಾ ಪಠಣ ನಡೀತಾ ಇದೆ ಡಾಕ್ಟರ್ ಪ್ರದೀಪ್ರ ನೇತೃತ್ವದಲ್ಲಿ. ಮತ್ತು ಪ್ರತಿ ವಾರದಲ್ಲಿ ಗೂಗಲ್ ಮೀಟಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಆಗ್ತಾ ಇದೆ. ಬುಧವಾರ ಇಲ್ಲಿ ದೇವಸ್ಥಾನದಲ್ಲಿ ಭಗವದ್ಗೀತಾ ಪಠಣ ಮಕ್ಕಳಿಗೆ ಆಗ್ತಾ ಇದೆ. ಹೆಚ್ಚಿನ ಒಂದು 100-150 ಮಕ್ಕಳು ಇಲ್ಲಿ ಬಾಯಿಪಾಠವಾಗಿ ಭಗವದ್ಗೀತಾ ಪಠಣವನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ನಾವೂರು ಗ್ರಾಮ ಬಂದಿದೆ. ಒಟ್ಟು ನಾವೂರು ಗ್ರಾಮದ ಮೂಲಕ ಇಡೀ ಹಿಂದೂ ಧರ್ಮಕ್ಕೆ ಒಂದು ಪ್ರೇರಣೆ ಆಗುವ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳು ಆಗಬೇಕು ಅಂತೇಳಿ ನಮ್ಮ ಯೋಚನೆ ಇದೆ. ಧರ್ಮ ಜಾಗೃತಿ ಆಗಬೇಕು, ಕೃಷ್ಣನ ಮೂಲಕ ಆಗಬೇಕು. ಕೃಷ್ಣ ನಮಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೂರು ಗ್ರಾಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಯೋಚನೆ ಇದೆ. ಅದು ಯಶಸ್ವಿ ಆಗುತ್ತದೆ. ಅದಕ್ಕೋಸ್ಕರ ತಾವು ಕೂಡ ಪತ್ರಕರ್ತರು ಕೂಡ ನಮಗೆ ಒಂದು ಮಾರ್ಗದರ್ಶನ ಮಾಡಬೇಕು ಮತ್ತು ವಿಶೇಷವಾಗಿ ನೀವು ಕೂಡ ಸಹಕಾರವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ 10 ವರ್ಷದಿಂದ ಇಲ್ಲಿ ವಿಷ್ಣು ಸಹಸ್ರನಾಮ ಆಗ್ತಾ ಇದೆ, ತರಗತಿಗಳು ನಡೀತಾ ಇದೆ. 10 ವರ್ಷದ ಹಿಂದೆ ಇಲ್ಲಿ ಕೇವಲ ನಾವು 3-4-5 ಮಂದಿಯೇ ಬಂದು ಇಲ್ಲಿ ಆರಂಭ ಮಾಡಿ ನಾವು ಮಾಡಿದ ಇದು ಎಂಥದ್ದು ಆ ಟೈಮ್ ಹಾಗಿತ್ತು. ಈಗ ದೇವಸ್ಥಾನದ ಸುತ್ತಲೂ ಜನ ಕೂತು ಮಾಡಿಸುವ ಹಾಗೆ ಮಾಡಿದ್ದಾನೆ ಗೋಪಾಲಕೃಷ್ಣ. ಇದರ ಹಿಂದೆ ನಮ್ಮ ಡಾಕ್ಟ್ರದ್ದು ಶ್ರಮ ಎಷ್ಟಿದೆ ಅಂತ ಹೇಳಿದರೆ ಅದು ಎಲ್ಲರಿಗೂ ಗೊತ್ತಿಲ್ಲ. ಅದು ನೋಡುವವರಿಗೆ ಬಹಳ ಸುಲಭ ಕಾಣ್ತದೆ. ಆದರೆ ಪ್ರತಿ 2 ವಾರ ಇಷ್ಟು ಮಕ್ಕಳನ್ನು 2 ಗೋಪುರದಲ್ಲಿ ಕೂತುಗೊಳಿಸಿ ಆ ಮಕ್ಕಳದ್ದು ನಿಮಗೆ ಗೊತ್ತುಂಟು ಹೇಗೆ ಅವರು ಇರ್ತಾರೆ ಅಂತ ಹೇಳಿ. ಅವರು ಶಾಲೆಯಲ್ಲಿ ಇದ್ದ ಹಾಗೆ ಇತ್ಲಾಗಿ ನೋಡುವಾಗ ಅತ್ಲಾಗಿನವರು ಇದು ಮಾಡ್ತಾರೆ. ಯಾಕಂದರೆ ನಾನು 1-2 ಸಲ ಬಂದಿದ್ದೆ. ಅವರಿಗೆ ಇಷ್ಟು ಬೈಹಾರ್ಟ್ ಮಾಡಿಸಿ ಅವರನ್ನು ಇಷ್ಟು ಒಂದು ಪ್ರಾಕ್ಟೀಸ್ ಮಾಡಿಸಿ ಇಷ್ಟು ಮಾಡಬೇಕಿದ್ದರೆ ತುಂಬ ಶ್ರಮ ಪಡಬೇಕು. ಯಾಕಂದರೆ ಅವರ ವೈದ್ಯ ವೃತ್ತಿಯ ನಡುವೆಯೂ ಕೂಡ ಇಷ್ಟೆಲ್ಲ ಮಾಡುವುದು ಅಂತ ಹೇಳಿದರೆ ಅದಕ್ಕೆ ಬದ್ಧತೆ ಬೇಕು, ತುಂಬ ಶ್ರಮ ಪಡಬೇಕಾಗ್ತದೆ. ಅದು ರಾತ್ರಿ ಎಷ್ಟು ಗಂಟೆ ಮಲಗ್ತಾರೆ ರಾತ್ರಿ ಇದೆಲ್ಲ ಪರ್ಸನಲ್, ನಾನು ಹೇಳುವಂಥದ್ದು ವಿಚಾರ ಅಲ್ಲ. ಆದರೂ ಕೂಡ ಜನರಿಗೆ ಹೇಳುವಂಥ ನೋಡಲಿಕ್ಕೆ ಬಹಳ ಸರಳ ಕಾಣ್ತದೆ. ಅದರ ಹಿಂದೆ ಎಷ್ಟು ಶ್ರಮ ಇರ್ತದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದು. ಈ ರೀತಿ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿಯೂ ಪ್ರತಿಯೊಂದು ಊರಿನಲ್ಲಿಯೂ ಒಂದು ಯಾವುದಾದ್ರೂ ಇಂಥ ಡಾಕ್ಟ್ರುಗಳು ಅಥವಾ ಅಂದರೆ ಇಂಥವರು ಸಿಕ್ಕಿದರೆ, ಇಂಥವರು ಪ್ರಯತ್ನ ಪಟ್ಟರೆ ನಮ್ಮದು ಸನಾತನ ಧರ್ಮಕ್ಕೆ ನಾವು ಮತ್ತೆ ಹಿಂದಿನ ನಮ್ಮ ಸಂಸ್ಕೃತಿ ತುಂಬ ಹಿಂದೆ ಹೇಗಿತ್ತೋ ಅದೇ ರೀತಿ ಮುಂದುವರಿಬೋದು, ಇಂದು ಕೂಡ ಮಾಡ್ಬೋದು ಅಂತ ಹೇಳುವಂಥದ್ದು ನನ್ನದೊಂದು ಅಭಿಪ್ರಾಯ. ಹಾಗೆ ಇಲ್ಲಿ ಒಂದು ಅವರಿಗೆ ಸಾಥ್ ಕೊಡ್ತೇವೆ. ಜನರು ಊರಿನವರು ತುಂಬ ಇದು ಕೊಡ್ತಾರೆ, ಸಾಥ್ ಕೊಡ್ತಾರೆ. ಈ ಹೆಚ್ಚಿನದ್ದು ಇಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಜನರ ಈ ಊರಿನವರ ಸಹಕಾರದಿಂದಲೇ ಆದದ್ದು. ಓಕೆ. ಇದೀಗ ನಾವೂರು ಗೋಪಾಲಕೃಷ್ಣ ದೇವಸ್ಥಾನದ ಭಕ್ತರೊಬ್ಬರು ಇದ್ದಾರೆ ಸರ್. ಇಲ್ಲಿ ಕಳೆದ 10 ವರ್ಷಗಳಿಂದ ವಿಷ್ಣು ಸಹಸ್ರನಾಮ ಪಠಣ ಆಗ್ತಿರುವಂಥದ್ದು ನಿಜಕ್ಕೂ ಬಹಳ ವಿಶೇಷ. ಎಲ್ಲಿ ಕೂಡ ಈ ಥರ ನಾನು ಕೇಳಿಲ್ಲ, ನೋಡಿಲ್ಲ. ಸೊ ಇವತ್ತು ನಾನು ಕೂಡ ಭಾಗಿಯಾಗಿದ್ದೀನಿ, ತುಂಬ ಖುಷಿ ಆಯಿತು. ಸೊ ನೀವು ಭಕ್ತನಾಗಿ ಈ ದೇವಸ್ಥಾನ ಬಗ್ಗೆ ಏನು ಹೇಳ್ತೀರಾ? ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ ತುಂಬ ವಿಶೇಷ. ಅದು ಇಲ್ಲಿ 10 ವರ್ಷದಿಂದ ನಡ್ಕೊಂಡು ಬರ್ತಿರೋದು ಅದೇ ಒಂದು ದೊಡ್ಡ ವಿಶೇಷ ಅಂತ ಹೇಳ್ಬೋದು. ಎಲ್ಲರೂ ಸೇರಿ ವಿಷ್ಣು ಸಹಸ್ರನಾಮ ಪಠಣ ಮಾಡೋದ್ರಿಂದ ನಮಗೆಲ್ಲರಿಗೂ ಒಳ್ಳೆಯದಾಗ್ತದೆ.
ಇಲ್ಲಿ ನೋಡ್ತಿದ್ದೇನೆ ನಾನು ಚಿಕ್ಕ ಚಿಕ್ಕ ಮಕ್ಕಳು ಬಾಯಿಪಾಠ ಎಲ್ಲ 108 ಶ್ಲೋಕಗಳ ಬಾಯಿಪಾಠ ಹೇಳ್ತಾರೆ, ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ತಾರೆ. ಅದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ನಮ್ಮ ಜೀವನದಲ್ಲಿ ತುಂಬ ಒಳ್ಳೇದಾಗ್ತದೆ ಅಂತ ನಮ್ಗೆ ಅನಿಸ್ತದೆ. ಪ್ರತಿ ಕಡೆ ಈ ತರ ಒಂದು ಸಿಸ್ಟಮ್ ಬಂದ್ರೆ ಒಂದು ಹಿಂದೂ ಧರ್ಮಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಕೊಟ್ಟಾಗೆ ಅಲ್ವಾ? ಖಂಡಿತ ನಾವು ಒಂದು ಒಳ್ಳೆ ಜೀವನ ಶೈಲಿಯನ್ನು ನಮಗೆ ಗೊತ್ತಿಲ್ಲದೆ ಒಂದು ಇಡೀ ಹಳ್ಳಿಗೆ ಇಲ್ಲಿ ರೂಢಿ ಮಾಡಲಿಕ್ಕೆ ಒಂದು ಪ್ರೇರೇಪಿಸ್ತಿದ್ದೇವೆ. ಇದನ್ನೇ ನಾವು ತುಂಬ ಬೇರೆ ಬೇರೆ ಕಡೆ ಅನುಕರಣೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಪ್ರವೀಣ್ ಗೋರೆ ಅಂತ. ನೀವು ಈ ದೇವಸ್ಥಾನ ಬಗ್ಗೆ ಹಾಗೇನೆ ಕಳೆದ 10 ವರ್ಷಗಳಿಂದ ಇಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಆಗ್ತಿರುವಂತ ಇದ್ರ ಬಗ್ಗೆ ನೀವು ಎಷ್ಟು ವರ್ಷದಿಂದ ಪಾಲ್ಗೊಳ್ತಿದ್ದೀರಾ? ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ಈ ದೇವಸ್ಥಾನ ಆಗೋ ಮುಂಚೆ ಈ ಗ್ರಾಮದಲ್ಲಿ ಶಾರದಾ ಪೂಜೆ ನಡೀತಿತ್ತು, ಈಗಲೂ ಕೂಡ ನಡೀತಿದೆ. ಶಾರದಾ ಪೂಜಾ ಸಂದರ್ಭದಲ್ಲಿ ಇಲ್ಲೊಂದು ದೇವಸ್ಥಾನ ಉಂಟು ಎನ್ನುವ ಕುರು ಈ ಭಾಗದ ಬೇರೆ ಬೇರೆ ಮನೆಗಳಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಆಗುವಾಗ ತಿಳಿದು ಬಂತು. ಆ ಸಂದರ್ಭದಲ್ಲಿ ನಾವು ಈ ಜಾಗಕ್ಕೆ ಬಂದೀವಿ. ಇದು ಗುಡ್ಡ ಥರ ಇತ್ತು, 4 ಕಲ್ಲಿನ ಕಂಬ ಇತ್ತು. ಆವಾಗ ಸುಮಾರು 17 ವರ್ಷಗಳ ಹಿಂದೆ ಇದು. ಆವಾಗ ನಾವು ಇಲ್ಲೊಂದು ಅಷ್ಟಮಂಗಲ ಇಡುವ ಗ್ರಾಮದಲ್ಲಿ ಅಂತ ಹೇಳಿ ಪ್ರಶ್ನೆ ಚಿಂತನೆ ಮಾಡುವಾಗ ತನುಜ ಶೇಖರ್ ಅವರು ಅಧ್ಯಕ್ಷರಾಗಿದ್ದರು. ಆವಾಗ ನಾನು ಅದರ ಕಾರ್ಯದರ್ಶಿಯಾಗಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ದೇವಸ್ಥಾನ ಉಂಟು ಅಂತಲೇ ಪ್ರಾರಂಭವಾಯಿತು. ಈ ಜೀರ್ಣೋದ್ಧಾರ ಆಗಬೇಕು ಅನ್ನೋ ಚಿಂತನೆಯನ್ನು ಇಡೀ ಗ್ರಾಮದ ಭಕ್ತರು ಸೇರಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿದ್ದೀವಿ. ಆವಾಗ ABU ಉಮೇಶ್ವರ್ ಅವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ನಾನು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತೇನೆ. ಅದಾದ ನಂತರ ಜೀರ್ಣೋದ್ಧಾರ ಕಾರ್ಯಕ್ರಮ ಆದ ನಂತರಕ್ಕೆ ಇದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸೇವಾ ಟ್ರಸ್ಟ್ ಎಂಬುದನ್ನು ನಾವು ಮಾಡಿದ್ದೀವಿ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್. ಆವಾಗ ABU ಉಮೇಶ್ವರ್ ಅಧ್ಯಕ್ಷರಾಗಿದ್ದರು. ಆವಾಗಲೂ ನಾನು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದೆ. ತದನಂತರ ಈ ದೇವಸ್ಥಾನದಲ್ಲಿ ಒಂದು ರೀತಿಯ ವೈಬ್ರೇಟ್ ಪ್ರಾರಂಭವಾಯಿತು. ಈ ಭಾಗದ ಜನರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದ ಜನರು, ದೇಶ ವಿದೇಶಗಳ ಜನರು ಕೂಡ ಈ ಜಾಗಕ್ಕೆ ಬಂದು ಕೃಷ್ಣನ ಸೇವೆಯನ್ನು ಮಾಡುತ್ತಾ ಬಂದರು. ಇಲ್ಲಿ ನಮಗೆ ಡಾಕ್ಟರ್ ಪ್ರದೀಪ್ ಅವರ ಮಾರ್ಗದರ್ಶನ ಮತ್ತು ಇಲ್ಲಿಯ ಸಮಿತಿಯ ಸರ್ವ ಸದಸ್ಯರ ಒಗ್ಗಟ್ಟಿನ ಪ್ರತಿಫಲವಾಗಿ ಈ ದೇವಸ್ಥಾನ ಇವಾಗ ಬಹಳಷ್ಟು ಸ್ವಚ್ಛತೆಯಿಂದ ಮನೋಭಾವದಿಂದ ಈ ದೇವಸ್ಥಾನ ಕೂಡಿದೆ. ಇಲ್ಲಿ ಎಲ್ರಿಗೂ ಮುಕ್ತ ಅವಕಾಶ, ಜಾತಿ ಭೇದ ಪಥ ಪಂಗಡ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಬಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವ ಮೂಲಕ ಕೃಷ್ಣನ ಬಗ್ಗೆ ಎಲ್ಲ ಭಕ್ತಿಯ ಭಾವದಿಂದ ಇಲ್ಲಿ ಈ ದೇವಸ್ಥಾನ ಬಹಳಷ್ಟು ವಿಜೃಂಭಣೆಯಿಂದ ನಡೀತಿದೆ. ಮುಂದಕ್ಕೆ ನಾಳೆ ಕೊನೆಯ ದಿನ ಮಕರ ಸಂಕ್ರಮಣ ದಿವಸದಿಂದ ಎಲ್ಲ ಜನರು ಬರ್ತಾರೆ. ನಾಳೆ ದಿವಸ ಸುಮಾರು 600 ಜನಕ್ಕೂ ಹೆಚ್ಚಿನ ಜನರು ಬರುವ ನಿರೀಕ್ಷೆ ನಮ್ಮಲ್ಲಿದೆ. 23ರಿಂದ 29ರವರೆಗೆ ಸಾಮೂಹಿಕವಾಗಿ ವಿಷ್ಣು ಸಹಸ್ರ ಪಠಣ ಉಂಟು. ಹಾಗೆ ವೀಣಾ ಬನ್ನಂಜೆಯವರ ಸತ್ಸಂಗ ಕೂಡ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಗವದ್ಭಕ್ತರು ಬಂದು ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಒಂದು ಕಡೆ ಬೆಳಗಿನ ಜಾವ ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಕೂಡ ಭಕ್ತಾದಿಗಳು ಇಲ್ಲಿ ಬಂದು ಸೇರಿಕೊಂಡು, ಅದು ಕೂಡ 10-20 ಜನ ಅಲ್ಲ, 500ಕ್ಕೂ ಮಿಕ್ಕಿದ ಜನಗಳು ಸೇರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಜೊತೆಗೆ ನೀವು ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಾ. ಜೊತೆಗೆ ನಾಡಿನ ಒಂದು ಕಾರ್ಯಕ್ರಮ ಕೂಡ ಯಾವ ಥರ ಸಿದ್ಧತೆ ಆಗ್ತದೆ, ಯಾವ ಥರ ಎಲ್ಲ ಕಾರ್ಯಕ್ರಮ ನಾಡಿದ್ದು ಇರುತ್ತೆ ಅನ್ನೋದು. ಗುರುಭ್ಯೋ ನಮಃ. ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಾನಕ್ಕೆ ನಮಸ್ಕಾರ ಮಾಡ್ತಾ, ಈ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಇಂಥ ಒಂದು ವ್ಯವಸ್ಥೆ ನಡಿಬೇಕಂತೇಳಿ ನಾನು ಪ್ರಥಮವಾಗಿ ಹೇಳುವಂಥ ದೇವರನ್ನು ಕೇಳೋದಕ್ಕೆ ಮುಂಚೆ ನಾನು ಹೇಳುವಂಥದ್ದು ಏನಂದರೆ ನಮ್ಮ ಡಾಕ್ಟರ್ ಪ್ರದೀಪರ ಬಗ್ಗೆ. ಯಾಕಂತ ಹೇಳಿದರೆ ಈ ಕ್ಷೇತ್ರಕ್ಕೆ ಇಷ್ಟು ಬೆಳಗಬೇಕಾದ್ರೆ ಇಷ್ಟೇನಂದರೆ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಇದೆಲ್ಲ ನಾವೆಲ್ಲ ಸೇರಬೇಕು, ನಾವೆಲ್ಲ ಬರಬೇಕು ಅಂತಿದ್ದರೆ ಮುಖ್ಯ ಪ್ರೇರಣಾ ಶಕ್ತಿ ಅಂತ ಹೇಳಿದರೆ ನಮಗೆ ದೇವತಾ ಸ್ವರೂಪಿ ಅಂತ ನಾವು ಹೇಳ್ತೇವೆ. ಯಾಕಂದರೆ ಧರ್ಮಗ್ಲಾನಿ ಆದಾಗ ಕೃಷ್ಣ ಧರ್ಮ ರಕ್ಷಣೆಗೆ ಬರ್ತಾನೆ ಅಂತೇಳಿ ಕೃಷ್ಣ ಹೇಳಿದ ಮಾತು ನಾವು ನಮ್ಮ ಡಾಕ್ಟರ್ ಪ್ರದೀಪರಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನಾವು ಅವರಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರದೀಪರು ನಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಅನ್ನುವಂಥ ಕಲ್ಪನೆ ಬಂದಾಗ ನಮಗೆ ಹೇಳಲಿಕ್ಕೆ ಹೇಳ್ಬೋದಾ, ನಾವು ಹೇಳಬಾರ್ದಾ, ನಮಗೆ ಅದು ಸಾಧ್ಯವಾ ಅನ್ನುವಂಥದ್ದು ನಮಗೆ ಹಿಂಜರಿಕೆ ಇತ್ತು.
ಅದಕ್ಕೆ ಡಾಕ್ಟರ್ ನಮಗೆ ಹೇಳಿದರು, ಯಾರೂ ಹೇಳ್ಬೋದು ವಿಷ್ಣು ಸಹಸ್ರನಾಮಕ್ಕೆ ಯಾವುದೇ ಜಾತಿ ಭೇದ ಲಿಂಗ ಭೇದ ಯಾವುದಿಲ್ಲ, ಯಾರು ಹೇಳ್ಬೋದು ಅನ್ನೋದು ನಮಗೆ ಹೇಳಿಕೊಟ್ರು. ಮತ್ತು ನಾವಿಲ್ಲಿ ಬಂದು ಹೇಳುವಾಗ ನಮಗೆ ಫ್ಲೂಯೆನ್ಸ್ ಬರಬೇಕಲ್ಲ, ನಮಗೆ ಸಂಸ್ಕೃತವನ್ನು ನಮ್ಮ ಬಾಯಲ್ಲಿ ಬರಬೇಕಲ್ಲ, ಅದಕ್ಕೆ ಅವರು ಅರ್ಧ ಕಟ್ ಮಾಡಿ ನಮಗೆ ಹೇಳಿಕೊಡ್ತಾ ಇದ್ರು, ತಪ್ಪಿದಲ್ಲಿ ಅದನ್ನು ತಿರ್ತಾ ಇದ್ರು. ಮತ್ತು ನಾವು ಯಾವಾಗಲೂ ನಾವಿಲ್ಲಿ ಆದಿತ್ಯವಾರ ಇಲ್ಲಿ ಮಾಡ್ತಾ ಇದ್ದೇವೆ, ನಾವು ವಿಷ್ಣು ಸಹಸ್ರ ಪಾರಾಯಣ ಮಾಡ್ತಿದ್ದೆವು ಬೆಳಿಗ್ಗೆ ಯಾವಾಗಲೂ ಕೂಡ ಪ್ರತಿ ವಾರದಲ್ಲಿ. ಮತ್ತೆ ನಮಗೆ ಅಭ್ಯಾಸ ಆಯಿತು, ಎಲ್ಲರೂ ತುಂಬ ಜನ ಸೇರಿಕೊಂಡ್ರು. ಈಗ ನಮಗೆ ಸಾಮಾನ್ಯ ಎಲ್ಲರಿಗೂ ಕೂಡ ಕಂಠಪಾಠ ಬರ್ತಾ ಉಂಟು. ಈ ಒಂದು ದೇವಸ್ಥಾನದ ಒಂದು ಚಿತ್ರಣವನ್ನು ಬದಲಾವಣೆ ಮಾಡಿರುವಂಥದ್ದು ಡಾಕ್ಟರ್ ಪ್ರದೀಪ್ ಅವರು. ಈಗ ನಾವು ಈ ಜಾತ್ರೆಯ ವಿಷಯಕ್ಕೆ ಬಂದಾಗ, ನಮ್ಮ ಈ ವರ್ಷ ದಶಮಾನೋತ್ಸವ ಆಚರಿಸ್ತಾ ಇದ್ದೇವೆ. ನಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಬಂದಾಗ, ನಾವು ಬಯಲುವಾರ ಸಮಿತಿ ಇದೆ, ನಮ್ಮ 18 ಬಯಲುವಾರ ಸಮಿತಿ ಇದೆ. ನಮ್ಮ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇರುವಂಥದ್ದು, ನಮ್ಮಲ್ಲಿ ಬಯಲುವಾರ ಸಮಿತಿ ಕೂಡ 18 ಇದೆ. ಆ ಬಯಲುವಾರ ಸಮಿತಿಯಲ್ಲಿ ಪ್ರತಿಯೊಂದು ಬಯಲುವಾರ ಸಮಿತಿಗೂ ಕೂಡ ಪ್ರತಿ ವರ್ಷವೂ ಕೂಡ ಸಭೆ ಮಾಡ್ತೇವೆ ನಾವು. ಈ ವರ್ಷ ಸಭೆಯಲ್ಲಿ ವಿಶೇಷವಾಗಿ ನಮ್ಮದು ದಶಮಾನೋತ್ಸವ ಕಾರ್ಯಕ್ರಮ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥ ಜನರ ಅಭಿಪ್ರಾಯ ತಗೊಂಡಾಗ, ಈ ವರ್ಷ ನಮಗೆ ವೀಣಾ ಬಣ್ಣಂಜಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದು ಶ್ರೀಕೃಷ್ಣ ಕಥಾಮೃತವನ್ನು ಇಲ್ಲಿ ಅವರು ಪ್ರವಚನ ಮಾಡ್ತಾರೆ ಅಂತ ಒಂದು ವಿಷಯವನ್ನು ನಮಗೆ ಡಾಕ್ಟರ್ ಪ್ರದೀಪ್ ಅವರು ಹೇಳಿದರು. ಇದೊಂದು ನಮಗೆ ಭಾರಿ ಯೋಗದ ಒಂದು ವಿಷಯ, ನಮಗೆ ಖುಷಿಯಾಗಿರುವಂಥ ವಿಷಯ. ಯಾಕಂದರೆ ಒಬ್ಬ ಸಾತ್ವಿಕ ಒಬ್ಬ ಮಹಿಳೆ, ಅವರು ತಪಸ್ಸು ಮಾಡಿದ ಒಬ್ಬ ಮಹಿಳೆ, ಅವರ ಬಗ್ಗೆ ನಾವು ತುಂಬ ಯೂಟ್ಯೂಬಲ್ಲಿ ಗೊತ್ತಾಗ್ತಿದೆ. ಅಂಥ ವ್ಯಕ್ತಿ ನಮ್ಮ ಗ್ರಾಮಕ್ಕೆ ಬರ್ತಾರೆ ಅಂದರೆ ನಮಗೆ ರೋಮಾಂಚನ ಆಗ್ತಾ ಉಂಟು. ಹಾಗಾಗಿ ಅವರು ಬಂದು ಇಲ್ಲಿ ಶ್ರೀಕೃಷ್ಣನ ಬಗ್ಗೆ ನಮಗೆ ಕಥೆಯನ್ನು ಹೇಳ್ತಾರೆ ಅಂತ ಆದರೆ ನಾವು ತುಂಬ ಹೇಳ್ಬೋದು. ನಮಗೆ ಕೃಷ್ಣನ ಬಗ್ಗೆ ನಾನು ಕೇಳಿದೆ ಡಾಕ್ಟರ್ ಹತ್ರ, ಕೃಷ್ಣಾಮೃತ ಮಾಡ್ತಾರೆ ವೀಣಾ ಬಣ್ಣಂಜಿ ಅವರದ್ದು, ಕೃಷ್ಣನ ಬಗ್ಗೆ ಎಂತಕ್ಕೆ ಡಾಕ್ಟ್ರೆ ಅಂತ ಕೇಳಿದ್ದೆ ಅವರಿಗೆ. ಯಾಕಂದರೆ ನೀವು ಕೃಷ್ಣನ ಬಗ್ಗೆ ಎಂತ ಗೊತ್ತುಂಟು ಅಂತ ಕೇಳಿದ್ದು ನನಗೆ ಕೂಡ. ಹಾಗಾಗಿ ಅದು ನನಗೆ ಅನಿಸಿತು, ಹೌದು ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು. ಅವರ ಎಲ್ಲ ಚರಿತ್ರೆ ಗೊತ್ತಾಗಬೇಕಲ್ಲ ದೃಷ್ಟಿಯಲ್ಲಿ ವೀಣಾ ಬಣ್ಣಂಜಿ 1 ವಾರ ಪರ್ಯಂತ ಇಲ್ಲಿ ಅವರು ಪ್ರವಚನ ಮಾಡಲಿಕ್ಕಿದ್ದಾರೆ ಕೃಷ್ಣನ ಬಗ್ಗೆ. ಮತ್ತು ವಿಶೇಷವಾಗಿ ನಮಗೆ ದಶಮಾನೋತ್ಸವ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪರಿಕ್ರಮ ಬಂದದ್ದು ಅಂತ ಹೇಳಿದರೆ, ನಮ್ಮ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರ ಪಾರಾಯಣ ಆಗ್ತಾ ಉಂಟು. ಇದು ಒಂದು ಕೋಟಿ ಕಂಠ ಆಗಬೇಕು ಅನ್ನುವಂಥ ಒಂದು ಕಲ್ಪನೆ ಬಂದಾಗ ಹೇಗೆ ಮಾಡುವುದು ಅಂತ ನಾವು ಒಂದು ಸಭೆ ಸೇರಿದ್ದು. ಆಗ ನಮ್ಮ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಬಂದಿದ್ದರು. ಹೇಗೆ ಮಾಡ್ಬೋದು, ಜನ ಸೇರಿಸುವಂಥ ಹೇಗೆ ವಿಚಾರಗಳು ತುಂಬ ಚರ್ಚೆ ಬಂದಾಗ ನಾವು 2,000 ಜನ ಸೇರಬೇಕು ಅನ್ನೋ ನಿರೀಕ್ಷೆ ಬಂತು. ಹಾಗಾಗಿ ನಾವು ಅದಕ್ಕಾಗಿ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ 29ನೇ ತಾರೀಕು ಭೀಷ್ಮ ಏಕಾದಶಿ ದಿವಸ ನಮ್ಮ ವಿಷ್ಣು ಸಹಸ್ರನಾಮ ಅಲ್ಲಿ ಆ ದಿವಸ ನಮಗೆ ಬೋಧನೆ ಆದಂಥ ದಿವಸವಾಗಿ ಆ ದಿವಸ ನಾವು 2,000 ಜನ ಸೇರಿ ಈ ನಮ್ಮ ದೇವಸ್ಥಾನದ ಸುತ್ತಲೂ ಕೂಡ ಎಲ್ಲರೂ ಸೇರಿಕೊಂಡು ಈ ಒಂದು ನಮ್ಮ ವಿಷ್ಣು ಸಹಸ್ರ ಮಾಡಬೇಕು ಅನ್ನೋಂಥ ಯೋಚನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಕೂಡ ನಾವು ತುಂಬ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕಗಳನ್ನು ಸಹ ಮಾಡ್ತಾ ಇದ್ದೇವೆ. ಒಟ್ಟಿನ ಹೇಳೋದಿದ್ರೆ, ನಮಗೆ ಈ ಒಂದು ದೇವಸ್ಥಾನದಲ್ಲಿ ಡಾಕ್ಟರ್ ಹೇಳಿದ ಹಾಗೆ ದೇವಸ್ಥಾನದಲ್ಲಿ ನಮ್ಮ ಈ ಒಂದು ಏನು ಕಲ್ಪನೆ ಇದೆ, ಈ ಒಂದು ಪರಂಪರೆ, ಈ ಒಂದು ವಿಷಯಗಳು ಬೇರೆ ಬೇರೆ ದೇವಸ್ಥಾನ ಕೂಡ ಅನುಷ್ಠಾನ ಆಗಬೇಕು. ನಮ್ಮ ಧರ್ಮದ ನಾಶ ಆಗ್ತಾಯಿದೆ. ಯಾಕಂದ್ರೆ ನಮ್ಮ ತುಂಬ ಜನರಿಗೆ ನಮ್ಮ ಎಲ್ಲಿಯೂ ಕೂಡ ಪಾಠ ಪುಸ್ತಕದಲ್ಲಿ ನಮ್ಮ ಯಾವುದು ಧರ್ಮದ ಬಗ್ಗೆ, ಕೃಷ್ಣನ ಬಗ್ಗೆ ಆಗಲಿ, ಈಶ್ವರನ ಬಗ್ಗೆ ಆಗಲಿ ನಮ್ಮ ಯಾವ ವಿಚಾರಗಳು ಪಾಠ ಪುಸ್ತಕಗಳು ಇಲ್ಲ. ಹಾಗಾಗಿ ಅದು ಉಳಿಬೇಕಂದ್ರೆ ಮುಂದಿನ ಪೀಳಿಗೆ ಗೊತ್ತಾಗಬೇಕಂತಾದರೆ ಮಹಾಭಾರತ ಅಂದ್ರೇನು, ರಾಮಾಯಣ ಅಂದ್ರೇನು ಅಂಥದ್ದು ನಮಗೂ ಗೊತ್ತಿಲ್ಲ, ನಮಗೆ ಹಿಂದಿನವರು ಹೇಳಿಕೊಟ್ಟಿಲ್ಲ. ಮುಂದಿನ ಜನಾಂಗಕ್ಕೆ ನಮ್ಮಿಂದ ಲೋಪ ಆಗಬಾರ್ದು ಅನ್ನೋ ದೃಷ್ಟಿಯಾಗಿ ಇದೊಂದು ಕೆಲಸ ಮಾಡ್ತಾ ಇದ್ದೇವೆ. ಬುಧವಾರ ದಿವಸ ನಮ್ಮ ಇಲ್ಲಿ ಭಗವದ್ಗೀತೆಯ ಪಾಠ ನಡೀತಾ ಉಂಟು. ಅತ್ಯಂತ ಒಬ್ಬ ಗುರುಗಳಾಗಿ ಡಾಕ್ಟರ್ ಪ್ರದೀಪ್ ರವರು ಎಷ್ಟು ಚೆನ್ನಾಗಿ ನಾವು ಇಲ್ಲಿ ಇವರು ಪಾಠ ಮಾಡ್ತಾರೆ ಅಂತ ಹೇಳಿದರೆ, ಯಾವ ಶಿಕ್ಷಕರು ಮಾಡದ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಪುಸ್ತಕ ನೋಡದೆ, ಭಗವದ್ಗೀತೆಯ ಪುಸ್ತಕ ನೋಡದೆ ಮಕ್ಕಳು ಕೂಡ ಪುಸ್ತಕ ನೋಡದೆ ಪಾಠ ಮಾಡ್ತಾರೆ. ನಾನು ಗಮನಿಸ್ತಾ ಇರ್ತೇವೆ, ಬರ್ತಾ ಇರ್ತೇವೆ ನಾನು. ಆಗ ಮಕ್ಕಳಿಗೆ ಅವರು ಹೇಳಿಕೊಡೋ ಶೈಲಿ ಅದು ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾವ ಶಿಕ್ಷಕರಿಗೂ ನಾವು ಪಾಠ ಮಾಡಬೇಕಾದ್ರೆ ಒಂದು ಮುಂಚಿನ ದಿವಸ ತಯಾರು ಮಾಡಿಕೊಂಡು ಮಕ್ಕಳಿಗೆ ಪಾಠ ಬರೆಸುವಂಥದ್ದು, ನೋಟ್ಸ್ ಕೊಡುವಂಥದ್ದು ಎಲ್ಲ ಇರ್ತದೆ. ಹಾಗಾಗಿ ಇದರಲ್ಲಿ ಎಂಥದ್ದಿಲ್ಲ, ಅವರು ಹೇಳಿಕೊಡ್ತಾರೆ, ಮಕ್ಕಳೆಲ್ಲ ಅವರ ಬಾಯಲ್ಲಿ ಹೇಳಿಸ್ತಾರೆ. ಪ್ರತಿಯೊಂದು ನಾವು ಆಲ್ಮೋಸ್ಟ್ 120 ಮಕ್ಕಳು ಬರ್ತವೆ ಇಲ್ಲಿ ಕ್ಲಾಸಿಗೆ. ಆ 120 ಮಕ್ಕಳ ಬಾಯಿಂದಲೂ ಹೇಳಿಸ್ತಾರೆ. ಇದು ಕೂಡ ಒಂದು ವಿಶೇಷ. ಯಾಕಂದರೆ ಇಷ್ಟು ಮಕ್ಕಳು ನಮಗೆ, ನಾವು ಹೋಗುವ ಸಣ್ಣ ಪ್ರಾಯದಲ್ಲಿ ನಮಗೆ ಯಾರು ಹೇಳಿಕೊಡೋರಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ. ನಮಗೆ ಮುಂದಿನ ಈ ಪರಂಪರೆ ಮುಂದುವರಿಬೇಕಂತಂದರೆ ನಾವು ಈ ಮಕ್ಕಳಿಗೆ ಈ ಭಗವದ್ಗೀತೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಗಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಭಗವದ್ಗೀತೆ ನಮಗೆ ಮುಂದಿನ ನಮ್ಮ ಡಾಕ್ಟ್ರು ಮತ್ತು ನಮ್ಮ ಯೋಚನೆ ಇದೆ ಅಂತ ಹೇಳಿದರೆ, ಸಂಪೂರ್ಣವಾಗಿ ಇನ್ನೊಂದು 10 ವರ್ಷದ ಒಳಗೆ ನಮ್ಮ ಗ್ರಾಮ ನಾವೂರು ಗ್ರಾಮವನ್ನು ಗೀತಾ ಗ್ರಾಮ ಮಾಡಬೇಕು ಅನ್ನೋದು ಯೋಚನೆ. ಅಂದರೆ ಎಲ್ಲರ ಮನೆಯಲ್ಲಿ ಕೂಡ ಭಗವದ್ಗೀತೆ ಗೊತ್ತಿಲ್ಲದಂಥ ವ್ಯಕ್ತಿ ಇರಬಾರ್ದು ಅಂತೇಳಿ.
ಈಗ ಮಕ್ಕಳಿಂದ ಪ್ರಾರಂಭಗೊಂಡಿದೆ ನೋಡಿ. ನಾವೆಲ್ಲ ಪ್ರಾಯದವರೆಗೆ ಇನ್ನು ಅದನ್ನು ಅಭ್ಯಾಸ ಮಾಡಿದ್ರೆ ಕಷ್ಟ ಸಾಧ್ಯ. ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಮಗು ಕೂಡ ಭಗವದ್ಗೀತೆ ಗೊತ್ತಿರ್ತಿದ್ರೆ ಇವತ್ತು ನೋಡಿ ನೀವು ಗಮನಿಸಿರ್ಬೋದು, ಮಕ್ಕಳು ಭಗವದ್ಗೀತೆ ಪಾಠ ಇಲ್ಲಿ ಒಪ್ಪಿಸ್ತಾರೆ. ನಿನ್ನೆ ಬುಧವಾರ ಏನು ಪಾಠ ಆಗಿರ್ತದೆ ಅದನ್ನು ಒಪ್ಪಿಸ್ತಾರೆ. ಇಲ್ಲಿ ಬುಧವಾರ ಪಾಠ ಮಾಡಿದಂಥ 17 ಅಧ್ಯಾಯ ಅದನ್ನು 1ರಿಂದ ಪ್ರಾರಂಭಗೊಂಡದಂಥ ಶ್ಲೋಕಗಳು ಪ್ರತಿ ದಿವಸ ಅದನ್ನು ಪ್ರತಿ ವಾರ ಇಲ್ಲಿ ಪ್ರತಿದಿನ ಇಲ್ಲಿ ಒಪ್ಪಿಸ್ತಾರೆ, ಪಾಠನ ಒಪ್ಪಿಸ್ತಾರೆ. ಯಾಕಂದರೆ ಎಷ್ಟು ಕಲ್ತಿದ್ದಾರೆ ಅನ್ನುವಂಥದ್ದು ಅದ್ರಿಗೆ ಗೊತ್ತಾಗ್ತದೆ. ಒಂದು ರೋಮಾಂಚನ ಆಗುವಂಥ ಸನ್ನಿವೇಶ. ಅಂಥ ಒಂದು ಧರ್ಮದ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಈ ದೇವಸ್ಥಾನ ಮಾಡ್ತಾ ಇದೆ. ಇದಕ್ಕಾಗಿ ನಾನು ಡಾಕ್ಟರ್ ಪ್ರದೀಪ್ ಅವರಿಗೆ ತುಂಬ ನಾವು ಅದು ಎಷ್ಟು ಅವರನ್ನು ಹೇಳಿದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾಗಿ ನಾನು ಡಾಕ್ಟರ್ ಪ್ರದೀಪ್ ರವರು ನಮ್ಮ ನಾವರಿಗೆ ಬರಬೇಕಂತಾದರೆ ಅವರ ಅಣ್ಣ ನಾವು ಸಿಂದಗೇಡ್ ಬ್ಯಾಂಕಿನ ಹಿರಿಯ ಮ್ಯಾನೇಜರ್ ಆಗಿದ್ದ ಎಸ್ ಎನ್ ಭಟ್ರವರು ಅವರು ಇಲ್ಲಿಗೆ ಕರ್ಕೊಂಡು ಬಂದದ್ದು. ಪ್ರಥಮವಾಗಿ ತಮ್ಮನನ್ನು ಡಾಕ್ಟರ್ ವೃತ್ತಿಯ ಇದು ಮಾಡಬೇಕಾದ್ರೆ ಅವ್ರು ಕರ್ಕೊಂಡು ಬಂದಿದ್ದರಿಂದ ಡಾಕ್ಟ್ರು ನಮಗೆ ಸಿಕ್ಕಿದ್ರು. ನಾವು ಸಣ್ಣದಿರುವಾಗ ಡಾಕ್ಟ್ರ್ ಇರಲಿಲ್ಲ, ನಮಗೆ ಸಿಗಲಿಲ್ಲ. ಹಾಗಾಗಿ ನಮಗೆ ಭಗವದ್ಗೀತೆ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಡಾಕ್ಟ್ರ್ ಇದ್ದಾರೆ, ಹಾಗಾಗಿ ಮಕ್ಕಳಿಗೆ ಭಗವದ್ಗೀತೆ ಸುಲಭ ಸಾಧ್ಯವಾಗಿ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಅವರನ್ನು ಯಾವತ್ತೂ ಕೂಡ ನಾವು ಅದು ಹೊಗಳುವುದಲ್ಲ, ಡಾಕ್ಟ್ರನ್ನು ಹೊಗಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ. ಅವರೇ ಮಾಡುವಂಥ ದೇವರ ಒಂದು ಪ್ರೇರಣೆ ಅವರಿಗೆ ಸಿಕ್ಕಿದೆ. ಹಾಗಾಗಿ ಅವರು ನಮಗೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರನ್ನು ತುಂಬ ಅಭಿಮಾನದಿಂದ ಅವರನ್ನು ಶ್ಲಾಘನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಡಾಕ್ಟ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಅಂದರೆ ನಮಗೆ ಭಗವದ್ಗೀತೆ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಇದೆಲ್ಲ ನಡೀಬೇಕಾದ್ರೆ ಮನೆಯ ವಾತಾವರಣ ಮತ್ತು ಊರಿನವರ ವಾತಾವರಣ ಚೆನ್ನಾಗಿರಬೇಕು. ಈಗ ನಾವು ಈ ಒಂದು ಪಾಠ ಮಾಡಬೇಕು, ಇದಕ್ಕೆ ಸಮಯ ಕೊಡಬೇಕು. ಡಾಕ್ಟ್ರ್ ನೋಡಿ ಅವರ ವೈದ್ಯ ವೃತ್ತಿಯನ್ನು ಅದರಲ್ಲೇ ಮಾಡಿಕೊಂಡು ಎಷ್ಟೋ ಬೇರೆ ಬೇರೆ ಕಡೆಯಿಂದ ಬರುವಂಥ ಅವರಿಗೆ ಟ್ರೀಟ್ಮೆಂಟಿಗೆ ಬರುವಂಥವ್ರು ಇರ್ತಾರೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಮನೆಯನ್ನು ನೋಡ್ಕೋಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕೂಡ ಮನೆಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಹೊರಗಡೆ ಬರಬೇಕಾದ್ರೆ ಯಾವುದು ಹೋಗಬೇಕು ಅಂತ ಆಗುವಾಗ ನಮಗೆ ಮನೆಯಲ್ಲಿ ಕೂಡ ನಮಗೆ ಪೂರಕವಾದ ಇದು ಬೇಕು, ಪರಿಸ್ಥಿತಿ ಇರಬೇಕು. ಈಗ ನಮಗೆ ನಮ್ಮ ಡಾಕ್ಟರ್ ಪ್ರದೀಪ್ ರವರು ಇಷ್ಟೆಲ್ಲ ಧರ್ಮ ಕಾರ್ಯಕ್ರಮ ಮಾಡಬೇಕಾದ್ರೆ ಮುಖ್ಯ ಕಾರಣ ಪ್ರೇರಣಾ ಶಕ್ತಿ ಅವರ ಹೆಂಡತಿ ಡಾಕ್ಟರ್ ಕವಿತಾ ಮೇಡಮ್ ಅವರನ್ನು ಸಹಿಸ್ಕೊಳ್ತಾರೆ, ಅವ್ರು ಕಲಿಸ್ಕೊಳ್ತಾರೆ, ಆಯಿತು ಹೋಗಿ ಮಾಡಿ ಅನ್ನೋಂಥ ಒಂದು ಪ್ರೇರಣಾ ಶಕ್ತಿ ಕೂಡ ಡಾಕ್ಟರ್ ಪ್ರದೀಪ್ ರವರ ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ಕವಿತಾ ಮೇಡಮ್ ಅವರು ಅಷ್ಟು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಬರ್ತಾರೆ, ಇಲ್ಲಿ ಅವರ ಜೊತೆಯಲ್ಲಿ ಬರ್ತಾರೆ. ಅವರನ್ನು ಈಗ ಕಾಯೋದಿಲ್ಲ. ಈಗ ಇಲ್ಲಿ ಹೋಗಬೇಕಾದ್ರೆ ಡಾಕ್ಟ್ರನ್ನ ಕಾಯೋದಿಲ್ಲ. ಅವರಷ್ಟಿಗೆ ಅವ್ರ ಮನೆಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಧರ್ಮದ ಕೆಲಸ ಮಾಡಲಿಕ್ಕೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಎಲ್ಲಿ ಮನೆಯಲ್ಲಿ ಕೂಡ ಈಗ ಅವ್ರ ಮನೆಗೆ ಬರಬೇಕಾದ್ರೆ ಡಾಕ್ಟ್ರ್ ಮನೆಗೆ ಬರಬೇಕಾದ್ರೆ ಎಷ್ಟು ಹೊತ್ತಾಗ್ತದೆ ನೀವು ತುಂಬ ಜನರಿಗೆ ಗೊತ್ತಿಲ್ಲ. ಅವ್ರು ಎಷ್ಟು ಗಂಟೆ ನಿದ್ದೆ ಮಾಡ್ತಾರೆ. ನಮಗೀಗ ನಾವು ಹತ್ತಿರದ ನೋಡಿದ್ರಿಂದ ನಮಗೆ ಗೊತ್ತಾಗ್ತದೆ. ಇದನ್ನೆಲ್ಲ ಸಹಿಸ್ಕೋಬೇಕು. ಮತ್ತು ಅವರಷ್ಟು ಡಾಕ್ಟ್ರಿಗೆ ಪ್ರೇರಣೆ ಕೊಡ್ತಾರೆ. ನಾವು ಮನೆಯವರು ಸ್ವಲ್ಪ ಪ್ರೇರಣೆ ಕೊಡದೇ ಇದ್ದರೆ ಬೇಡ ಅಂಥೇಳಿ ಮನೆಯಲ್ಲಿ ಹಿಂಜರಿಕೆ ಆಗ್ತದೆ. ಅವರು ಪ್ರೇರಣೆ ಕೊಡ್ತಾರೆ. ಅಷ್ಟು ಸಹಕಾರ ಮಾಡುವಂಥ ಡಾಕ್ಟರ್ ಕವಿತಾ ಮೇಡಮನ್ನು ಕೂಡ ನಾವು ಯಾವಾಗಲೂ ನೆನಪಿಸ್ಕೋಬೇಕು. ಮತ್ತು ಡಾಕ್ಟ್ರ ತಂದೆ ತಾಯಿಯವರು ಇದಕ್ಕೆ ಪ್ರೇರಣಾ ಶಕ್ತಿ, ಒಳ್ಳೆಯ ಒಂದು ವ್ಯಕ್ತಿಯನ್ನು ಅವರು ಜನ್ಮ ಕೊಟ್ಟಿದ್ದಾರೆ ಮಗುವಿಗೆ, ನಮ್ಮ ಡಾಕ್ಟರ್ ಪ್ರದೀಪರಿಗೆ, ಅವರ ತಾಯಿ ಮತ್ತು ಅವರ ತಂದೆ. ಅವರಿಗೂ ಕೂಡ ನಾವು ಸ್ಮರಣೆ ಮಾಡಬೇಕು. ಮತ್ತು ಡಾಕ್ಟರ್ ಮಗಳು ಮನಸ್ವಿನಿ ಅವಳು ಕೂಡ ಪ್ರತಿ ದಿವಸ ಇಲ್ಲಿ ಬರ್ತಾರೆ. ತರಗತಿ ಮಕ್ಕಳು ನಮ್ಮ ಮಕ್ಕಳೊಟ್ಟಿಗೆ ಸೇರಿಕೊಂಡು ಯಾವುದೇ ಜಾತಿ ಭೇದ ಮಾಡದೆ ಒಟ್ಟಿಗೆ ಸೇರಿಕೊಂಡು ನಮ್ಮ ಮಕ್ಕಳೊಟ್ಟಿಗೆ ಇರ್ತಾರೆ. ಹಾಗಾಗಿ ಅವರ ಕುಟುಂಬದವರು ಎಲ್ಲರ ಸಹಕಾರ ಸಿಗದಿರ್ತಿದ್ರೆ ನಮಗಿಂತ ಒಂದು ಖಂಡಿತ ನಡೀಲಿ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಭಗವದ್ಗೀತೆ ಮಕ್ಕಳು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರೇರಣಾ ಶಕ್ತಿಗಳು ಡಾಕ್ಟ್ರ್ ಹಿಂದುಗಡೆ ಇರುವಂಥವ್ರು ತುಂಬ ಜನ ಇದ್ದಾರೆ. ಡಾಕ್ಟರ್ ಪ್ರದೀಪ್ ಅವರ ಮಿಸ್ಸಸ್ ಕವಿತಾ ಡಾಕ್ಟರ್ ಕವಿತಾ ಇದ್ದಾರೆ. ನಮಗೆ ಎಸ್ ಎನ್ ಭಟ್ರು ಅವರ ಅಣ್ಣ, ಅವರು ನಮಗೆ ದೊಡ್ಡ ಶಕ್ತಿ. ಅವರು ಸೂರ್ಯನ ಭಟ್ ಅಂತೇಳಿ ನಾವು ಸಿಂದಗೇಡ್ ಬ್ಯಾಂಕಿನ ಮ್ಯಾನೇಜರ್. ಅವರ ಪ್ರೇರಣೆಯಿಂದ ಇಷ್ಟೆಲ್ಲ ಕೆಲಸ ನಡೀತಾ ಇದೆ. ಅದಕ್ಕಾಗಿ ನಾವು ಅವರಿಗೆ ತುಂಬ ಅಭಾರಿಗಳಾಗಿದ್ದೇವೆ. ಇದೀಗ ಈ ದೇವಸ್ಥಾನದ ಅರ್ಚಕರಿದ್ದಾರೆ. ನಮಸ್ತೆ ಅರ್ಚಕರೇ. ಈ ದೇವಸ್ಥಾನ ಪ್ರತಿನಿತ್ಯ ಪೂಜೆ ಮಾಡುವಂಥವ್ರು, ಜೊತೆಗೆ 10 ವರ್ಷದಿಂದ ಇಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಆಗ್ತಿರುವಂಥದ್ದು, ಜೊತೆಗೆ ಈಗ ಅವ್ರು ಹೇಳಿದ್ರು ಗೀತಗ್ರಾಮ ಆಗಬೇಕು ಅಂತ ಇದೆ ಅನ್ನುವಂಥದ್ದು. ಸೊ ಈ ದೇವಸ್ಥಾನ ಬಗ್ಗೆ ನಿಮಗೆ ಗೊತ್ತಿರುವಂಥ ಮಾಹಿತಿ? ಇಲ್ಲಿ 10 ವರ್ಷದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಧನು ಪೂಜೆಯ ದಿವಸ ಬೆಳಗ್ಗಿನ ಕಾಲದಲ್ಲಿ ನಡೀತದೆ. ಅದರಿಂದಾಗಿ ಯಾವುದೇ ದೇವಸ್ಥಾನಗಳಲ್ಲಿ ಎಷ್ಟು ಧಾರ್ಮಿಕ ಕಾರ್ಯಗಳಾಗ್ತದೋ ಅಷ್ಟು ದೇವರ ಕಲೆಗಳು ಅಭಿವೃದ್ಧಿ ಆಗ್ತದೆ. ಅಲ್ಲಿ ದೇವರ ಸಾನ್ನಿಧ್ಯಗಳು ಅಭಿವೃದ್ಧಿ ಆಗ್ತದೆ. ಸಾನ್ನಿಧ್ಯದಿಂದ ಭಕ್ತರ ಅಭೀಷ್ಟಗಳೆಲ್ಲ
ನೆರವೇರ್ತದೆ. ಆ ಒಂದು ವಿಶೇಷದಲ್ಲಿ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತಹ ಫಲಶ್ರುತಿಯಲ್ಲಿ ಹೇಳಿದಂತಹ ಪ್ರಕಾರದಲ್ಲಿ ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಅಂತ ಹೇಳಿದ್ದಾರೆ. ಆ ಒಂದು ಅಭೀಷ್ಟಗಳೆಲ್ಲ ರೋಗಗಳು ಬಂದರೆ ಅದೆಲ್ಲ ಪರಿಹಾರಕ್ಕೆ, ಆ ಒಂದು ಬಂಧನಗಳು ಜೀವನದಲ್ಲಿ ಬರತಕ್ಕಂತಹ ಸಾಂಸಾರಿಕ ಬಂಧನಗಳು ಯಾವುದೆಲ್ಲ ಉಂಟು ಅದನ್ನೆಲ್ಲ ಪರಿಹಾರಕ್ಕೋಸ್ಕರವಾಗಿ ಕೂಡ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಅದನ್ನು ಮಾಡಿದರೆ ಅದೆಲ್ಲ ಪರಿಹಾರ ಆಗ್ತದೆ ಅಂತ. ಆ ಒಂದು ಎಷ್ಟೆಷ್ಟು ಧಾರ್ಮಿಕ ಕಾರ್ಯಗಳು ಕ್ಷೇತ್ರದಲ್ಲಿ ನಡೀತದ ಅದೆಲ್ಲ ಒಂದು ಕ್ಷೇತ್ರದ ಅಭಿವೃದ್ಧಿಗೆ, ಆ ಒಂದು ಅನ್ನದಾನ ಆಗಿರಲಿ, ಧಾರ್ಮಿಕ ಪ್ರಜ್ಞೆಗಳು ಮೂಡಲಿಕ್ಕೂ ಕೂಡ, ಆ ಒಂದು ಭಕ್ತರಲ್ಲಿ ಧಾರ್ಮಿಕ ಪ್ರಜ್ಞೆಗಳು ಕೂಡ ಮೂಡಲಿಕ್ಕೂ ಕೂಡ ಅದು ಪ್ರೇರಣೆ ಆಗ್ತದೆ. ಆ ಪ್ರಕಾರದಲ್ಲಿ ಆ ಒಂದು ಈ ಕ್ಷೇತ್ರದಲ್ಲಿಯೂ ಕೂಡ ಆ ಒಂದು ಟ್ರಸ್ಟಿನ ವತಿಯಿಂದ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯವು ನಡಿಬೇಕು ಅಂತ ಆದರೆ ಒಂದು 10 ಜನರು ಎಲ್ಲರ ಸಮಕ್ಷಮದಲ್ಲಿ ಎಲ್ಲರ ಕೂಡುವಿಕೆಯಿಂದ ಒಂದೇ ಬೆರಳಿನಿಂದ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ 10 ಬೆರಳು ಕೂಡಿದರೆ ಅದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಒಂದೊಂದು ನಾವಿಲ್ಲಿ ಪೂಜೆ ಮಾಡಿದರೆ ಹೊರಗಿನ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವವರು ಅವರಲ್ಲೆಲ್ಲ ವ್ಯವಸ್ಥೆಗಳಾಗಬೇಕು. ಅದೇ ರೀತಿಯಲ್ಲಿ ಒಂದೊಂದು ವರ್ಗದಿಂದ ಒಂದೊಂದು ಪರಿಕರಗಳು ಒಂದೊಂದು ಆಗ್ತಾ ಇರಬೇಕು. ಅದರಿಂದಾಗಿ ಆ ಒಂದು ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ. ಅದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಗಳು ಇನ್ನೊಬ್ಬರಿಗೂ ಕೂಡ ಮಾದರಿ ಆಗ್ತದೆ. ಇನ್ನೊಂದು 10 ಹಲವು ದೇವಸ್ಥಾನಗಳಲ್ಲಿ 10 ಮಂದಿರಗಳಲ್ಲಿ ಆ ಒಂದು ಈ ನಿಟ್ಟಿನಲ್ಲಿ ನಡಿಬಹುದು ಅಂತ ಅವರಿಗೆ ಮನಸ್ಸಿಗೂ ಕೂಡ ಬರ್ತದೆ. ಆ ಒಂದು ಒಳ್ಳೆಯದು ನಾವು ಎಲ್ಲಿಂದಲೂ ಕೂಡ ನಾವು ಇನ್ನೊಬ್ಬರ ಹತ್ರ ಒಳ್ಳೆಯದಲ್ಲಿ ನಡೀತಾ ಇರುವಾಗ ನಾವು ನಮ್ಮಲ್ಲಿಯೂ ಅಳವಡಿಸಿಕೊಂಡು ಬರ್ತೇವೆ. ಅದೇ ರೀತಿಯಲ್ಲಿ ಅಳವಡಿಸತಕ್ಕಂತಹ ಒಂದು ಒಳ್ಳೆಯ ಸೂತ್ರಗಳು ಇದೆಲ್ಲ. ಆ ಒಂದು ಒಳ್ಳೆಯ ರೀತಿಯಲ್ಲಿ ಧನುಮಾಸದಲ್ಲಿ ಆ ಒಂದು ಸೂರ್ಯೋದಯ ಕಾಲದಲ್ಲಿ ಆ ಒಂದು ಸಂಧಿ ಕಾಲದಲ್ಲಿ ವಿಶೇಷವಾಗಿ ಧನುಮಾಸದ ಆ ಒಂದು ಉತ್ತರಾಯಣ ಪ್ರವೇಶ ಆಗತಕ್ಕಂತಹ ಕಾಲದಲ್ಲಿಯೂ ಕೂಡ ಆ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ತುಂಬ ಭಕ್ತರು ಎಲ್ಲರೂ ಸೇರಿಕೊಂಡು ಏಕಕಂಠದಿಂದ ಆ ಒಂದು ವಿಷ್ಣುವನ್ನು ಕೃಷ್ಣನನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಅಂದರೆ ಅದೇ ಪ್ರಕಾರದಲ್ಲಿ ಆ ಒಂದು ವರ್ಷಾವಧಿ ಪ್ರಕಾರದಲ್ಲಿ ಕೂಡ ಜಾತ್ರೆಗಳು ಉತ್ಸವಗಳು ಅದೇ ರೀತಿಯಲ್ಲಿ ಈಗಿನ ದಶಮಾನೋತ್ಸವದ 10 ವರ್ಷದ ಅಂಗವಾಗಿ ಆ ಒಂದು ಕೃಷ್ಣ ಕಥೆ ಅನ್ನತಕ್ಕಂತಹ ಸಪ್ತಾಹವನ್ನು ಕೂಡ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಅದರಿಂದ ಕೂಡ ಭಕ್ತರಿಗೆ ಆ ಒಂದು ಕೃಷ್ಣನ ಕಥೆಗಳೆಲ್ಲ ಆ ಒಂದು ಯಾವ ಲೀಲೆಗಳೆಲ್ಲ ನಾವು ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿದಷ್ಟು ನಮಗೆ ಆ ಒಂದು ಸದ್ವಿಚಾರಗಳು ಮಕ್ಕಳಲ್ಲಿ ತುಂಬಿಸಿದರೆ ಅದು ಇನ್ನು ಮಕ್ಕಳು ದೇಶದ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಸನ್ಮಾರ್ಗದಲ್ಲಿ ದೇಶವೂ ಕೂಡ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ. ಆ ಪ್ರಕಾರದಲ್ಲಿ ಆ ಒಂದು ಈ ಗ್ರಾಮದಲ್ಲಿ ಆ ಒಂದು ಟ್ರಸ್ಟಿನ ವತಿಯಿಂದ ಇದೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಕ್ತರು ಕೂಡ ಆ ಒಂದು ಅಭೀಷ್ಟಗಳನ್ನೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತಹ ಇದೆಲ್ಲ ಫಲಿಸ್ತಾ ಇದೆ. ಫಲಿಸಬೇಕು ಅಂತಾದರೆ ಈ ಧಾರ್ಮಿಕ ಕಾರ್ಯಗಳು ಹೆಚ್ಚು ನಡೀತಾ ಇರಬೇಕು. ಆ ಒಂದು ಧಾರ್ಮಿಕ ಕಾರ್ಯಗಳು ನಡೆದ್ರಿಂದಾಗಿ ಆ ಒಂದು ದೇವರ ಆ ಒಂದು ಲೀಲೆಗಳು ನಮಗೆ ನಮ್ಮ ಅನುಭವಕ್ಕೆ ಬರ್ತದೆ. ಆ ಪ್ರಕಾರದಲ್ಲಿ ಆ ಒಂದು ಹೇಳಿಕೊಂಡಂತಹ ಹರಕೆಗಳಾಗಿರಲಿ, ಹೇಳಿಕೊಂಡಂತಹ ಒಂದು ಅಭೀಷ್ಟಗಳು ಯಾವುದೆಲ್ಲ ಉಂಟೋ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಶೇಷವಾಗಿ ಆ ಒಂದು ರಂಗಪೂಜಾರಾಧನೆಗಳು ಆ ಒಂದು ವರ್ಷದಲ್ಲಿ ಆ ಒಂದು ಹರಿಕೆಯ ರೂಪದಲ್ಲಿಯೂ ಕೂಡ ಬರ್ತದೆ. ಅದರಲ್ಲಿ ಕಾರ್ತೀಕ ಮಾಸದಲ್ಲಿ ಇಡೀ ರಂಗಪೂಜೆಗಳು ನಡೀತದೆ. ಅದರಲ್ಲಿ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಅದಕ್ಕೆ ಅತಿ ಹೆಚ್ಚಿನ ಫಲ ಅಂತ ಹೇಳಿದ್ದಾರೆ. ಯಾವ ಕಾರ್ಯಗಳನ್ನು ಯಾವ ಕಾಲದಲ್ಲಿ ಮಾಡಬೇಕು ಆ ಕಾಲದಲ್ಲಿ ಮಾಡಿದರೆ ಅದಕ್ಕೆ ಅತಿ ಹೆಚ್ಚಿನ ಫಲ ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಆ ಒಂದು ಕಾರ್ಯಗಳನ್ನೆಲ್ಲ ಧಾರ್ಮಿಕ ಕಾರ್ಯಗಳನ್ನೆಲ್ಲ ವಿಧಿವತ್ತಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಪ್ರಕಾರದಲ್ಲಿ ಮಾಡಿದಂತಹ ಕಾರ್ಯದಿಂದ ಸತ್ಫಲಗಳು ಲಭಿಸಿಕೊಂಡು ಬಂದು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ದೇವರು ಕೂಡ ನಮಗೆ ಅನುಗ್ರಹಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ಜೀವನದಲ್ಲೂ ಕೂಡ ಅಭೀಷ್ಟಗಳನ್ನೆಲ್ಲ ಭಕ್ತರೆಲ್ಲ ಹರಿಕೆಯನ್ನು ಹೇಳಿಕೊಂಡು ಬಂದಂಥದ್ದನ್ನೆಲ್ಲ ನೆರವೇರಿಸಿಕೊಂಡು ಬಂದು ಊರಿನ ಸಮಸ್ತರಿಗೂ ಆಯುರಾರೋಗ್ಯ ಐಶ್ವರ್ಯ ಅದನ್ನು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಗೋಪಾಲಕೃಷ್ಣನು ಅನುಗ್ರಹಿಸಿಕೊಂಡು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಒಂದು ಕಡೆ ನಾವೂರು ಗ್ರಾಮವನ್ನ ಗೀತಾ ಗ್ರಾಮ ಮಾಡಬೇಕು ಅಂತ ಉದ್ದೇಶ, ಇನ್ನೊಂದು ಕಡೆ ಈ ರೀತಿಯಾಗಿ ಪ್ರತಿಯೊಂದು ಹಿಂದೂ ಧರ್ಮವನ್ನ ಉಳಿಸುವ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ವಹಿಸಿಕೊಂಡಂತಹ ಒಂದು ಈ ಸತ್ಕಾರ್ಯ ಎಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ಮಾದರಿ ಅಂತ ಹೇಳ್ತಾ, ಜೊತೆಗೆ ನಾಡಿದ್ದು ನಡೆಯುವಂತಹ ದಶಮಾನೋತ್ಸವ ಕಾರ್ಯಕ್ರಮ ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಈ ಒಂದು ಮಹಾನ್ ಕಾರ್ಯಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕಾಗಿ ಕೇಳಿಕೊಳ್ತಾ ನಿಶಾಂತ್ ಜೊತೆ ಶ್ರೇಯಶ್ ಶೆಟ್ಟಿ, ಸುದ್ದಿ ನ್ಯೂಸ್, ನಾವೂರು, ಬೆಳ್ತಂಗಡಿ.